हरे कृष्णा माता जी। हरे कृष्ण माता जी। हरे कृष्ण माता जी। ಹರೇ ಕೃಷ್ಣ ಮಾತಾಜಿ, ಶುರು ಮಾಡ್ತೀರಾ? ಪ್ರೇಯರ್ ಮಾಡ್ಬೇಕು. ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश श्रीरूपं साग्रजातं सागणरघुनाथं तं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगणललिता श्रीविशाखान्विताश्च। हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो ओं विष्णुपदाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवी गौरवाणी प्रचारिणी निर्विशेष शून्यवादी पाश्चात्य देशतारिणी। जयो श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे हरे राम 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 हरे हरे। हरे कृष्ण 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 हरे हरे राम राम हरे हरे। हरे कृष्ण माता जी। ಹರೇ ಕೃಷ್ಣ ಮಾತಾಜಿ, ಈ ಒಂದ್ ಪೇಜ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ. ಮಾತಾಜಿ ಮುಂದೆ ಓದ್ಲಿ ಮಾತಾಜಿ, ಒಂದೊಂದೇ ಪೇಜ್ ಎಕ್ಸ್ಪ್ಲೇನ್ ಮಾಡಕ್ ಸರಿಯಾಗೋದಿಲ್ಲ. ಓದ್ಲಿ 10 ಪೇಜ್, ಆಮೇಲೆ ಮಾಡ್ತೀನಿ ಮಾತಾಜಿ. ಓಕೆ, ಇದು ಒಂದ್ ಪೇಜ್ ಮಾಡಿಸಿದ್ರಲ್ಲ, ಓದಿದ್ರಲ್ಲ? 1 ಪೇಜ್ ಆಯ್ತು, 2ನೇ ಪೇಜಿಂದ ಓದ್ಬೇಕು. ಓಕೆ. PS ಜಯಶ್ರೀ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. PS ಜಯಶ್ರೀ. ರೀನಾ ಮಾತಾಜಿ ಓದ್ತೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಓದಿ. ಪೇಜ್ ನಂಬರ್ ಹೇಳ್ತೀರಾ? ಅದೇ ಪೇಜ್ ನಂಬರು 216. ಓಕೆ. ವೃಂದಾವನದಲ್ಲಿ ಮಾತಾಜಿ. ಹೌದು. ಹರೇ ಕೃಷ್ಣ. ವೃಂದಾವನದಲ್ಲಿ ನಿರ್ಮಿಸಬೇಕಾದದ್ದು ಗೋವಿಂದಜಿ ದೇವಾಲಯದ ರೀತಿಯ ಒಂದು ದೇವಾಲಯವನ್ನಷ್ಟೇ ಎಂದು ನಾನು ಪ್ರಾರಂಭದಿಂದಲೂ ಹೇಳುತ್ತಾ ಬಂದಿದ್ದೇನೆ. ಈ ಬಗ್ಗೆ ಬೇಕಾದಷ್ಟು ಪತ್ರ ವ್ಯವಹಾರವಾಗಿದೆ. ಇಷ್ಟಾಗಿ ಇದನ್ನು ಅನುಷ್ಠಾನಕ್ಕೆ ತಂದಿಲ್ಲ. ಇರಲಿ, ಪರವಾಗಿಲ್ಲ. ಈಗ ನನಗೆ ಸುರಭಿಯ ಯೋಜನೆ ಇಷ್ಟವಾಗಿದೆ. 2 ವಾರಗಳ ಬಳಿಕ ಪ್ರಭುಪಾದರು ಗುರುದಾಸನಿಗೆ ಇದೇ ವಿಷಯದ ಬಗ್ಗೆ ಮತ್ತೆ ಬರೆದರು. ನಾನು ಬಯಸಿದ್ದು ಗೋವಿಂದಜಿ ದೇವಾಲಯದ ರೀತಿಯ ಒಂದು ದೇವಾಲಯ. ಕಳೆದ 6 ತಿಂಗಳಿನಿಂದ ನೀನು ಅಷ್ಟೊಂದು ಇಂಜಿನಿಯರ್ಗಳೊಂದಿಗೆ
ಸಮಾಲೋಚಿಸಿದ್ದೀಯಲ್ಲ, ಅದು ಅಷ್ಟು ಕಷ್ಟದ ಕೆಲಸವೇ? ಯಾರೇ ಒಬ್ಬ ಸಾಧಾರಣ ಇಂಜಿನಿಯರ್ ಸಹ ನಕ್ಷೆಗಳನ್ನು ರಚಿಸಿ ಅನುಮತಿ ಪಡೆಯಲು ಸಾಧ್ಯವಾದಷ್ಟು ಸುಲಭದ ಕೆಲಸವಿದು. ಇದಕ್ಕಾಗಿ ಇಷ್ಟೊಂದು ಅನಗತ್ಯ ಪತ್ರ ವ್ಯವಹಾರ ನಡೆದಿದೆಯಲ್ಲ. ವೃಂದಾವನದಲ್ಲಿ ದೇವಾಲಯದ ನಿರ್ಮಾಣ ಕಷ್ಟದ ಕೆಲಸವಲ್ಲ ಎಂದು ಪ್ರಭುಪಾದರು ಯೋಚಿಸಿದರು. ಆದ್ದರಿಂದ ವಿಳಂಬಗಳು ಅವರ ತಾಳ್ಮೆ ಕೆಡಿಸುತ್ತಿದ್ದವು. ಭಕ್ತರು ಮತ್ತು ವಾಸ್ತುಶಿಲ್ಪಿಗಳು ಕಟ್ಟಡದ ನಿರ್ಮಾಣಕ್ಕಾಗಿ ಅತಿಯಾದ ವೆಚ್ಚ ಮಾಡಬಹುದೆಂಬ ಚಿಂತೆ ಪ್ರಭುಪಾದರನ್ನು ಬಾಧಿಸಿತು. ಆದ್ದರಿಂದ ಮೂಲ ಯೋಜನೆಯ ಪ್ರಕಾರವೇ ನಿರ್ಮಾಣ ಮುಂದುವರಿಯಬೇಕೆಂದು ಅವರು ಒತ್ತಾಯಿಸಿದರು. ಇಸ್ಕಾನ್ ವಂಚನೆಗೆ ಒಳಗಾಗದಂತೆ ಒಬ್ಬ ಸಮರ್ಥನಾದ ಶಿಷ್ಯನು ನಿರ್ಮಾಣ ಕಾರ್ಯದ ಉಸ್ತುವಾರಿ ವಹಿಸಿಕೊಳ್ಳಬೇಕೆಂದು ಅವರು ಸೂಚಿಸಿದರು. 1972 ಏಪ್ರಿಲ್ ವೇಳೆಗಾಗಲೇ ಪ್ರಭುಪಾದರು ವೃಂದಾವನದ ದೇವಾಲಯದಲ್ಲಿನ ವಿಗ್ರಹಗಳು ಕೃಷ್ಣ ಮತ್ತು ಬಲರಾಮದ್ದಾಗಿರಬೇಕೆಂದು ಹೇಳಿದ್ದರು. ಕೃಷ್ಣ ಶ್ಯಾಮಲ ವರ್ಣದಲ್ಲಿ ಮತ್ತು ಬಲರಾಮ ಶ್ವೇತ ವರ್ಣದಲ್ಲಿ ಇರಬಹುದು. ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯ ಹಿಂಬದಿಯ ರಕ್ಷಾಪುಟದಲ್ಲಿರುವ ಕೃಷ್ಣ ಬಲರಾಮರ ಭಂಗಿ ಚೆನ್ನಾಗಿದೆ. ಕಟ್ಟಡದ ಮುಂಭಾಗದಲ್ಲಿ ಶ್ರೀಕೃಷ್ಣ ಬಲರಾಮ ಮಂದಿರ ಎಂಬ ಪ್ರಕಟಣಾ ಫಲಕವನ್ನು ನಿಲ್ಲಿಸಬೇಕೆಂದೂ ಸಹ ಅವರು ಸೂಚಿಸಿದರು. ವಿಗ್ರಹಗಳು ಕೃಷ್ಣ ಮತ್ತು ಬಲರಾಮರದಾಗಿರಬೇಕೆಂದು ಪ್ರಭುಪಾದರು ಆಯ್ಕೆ ಮಾಡಿದ್ದಕ್ಕೆ ಒಂದು ಕಾರಣ, ವೃಂದಾವನದ ಬಹುಪಾಲು ದೇವಾಲಯಗಳು ರಾಧಾ ಮತ್ತು ಕೃಷ್ಣರದ್ದಾಗಿದ್ದವು. ಆದ್ದರಿಂದ ಇಸ್ಕಾನ್ ದೇವಾಲಯ ಅನನ್ಯವಾಗಿರುತ್ತದೆ. ಇನ್ನೊಂದು ಕಾರಣ, ಇಸ್ಕಾನ್ ಜಮೀನು ರಮಣ್ ರೀತಿಯಲ್ಲಿತ್ತು. ಅಲ್ಲಿ ಅರಣ್ಯ ಮತ್ತು ಮೃದುವಾದ ಮರಳಿನ ಹಾಸುಗಳಿದ್ದವು. 5000 ವರ್ಷಗಳ ಹಿಂದೆ ಕೃಷ್ಣ ಮತ್ತು ಬಲರಾಮರು ಅಲ್ಲಿ ತಮ್ಮ ಬಾಲ್ಯದ ಲೀಲೆಗಳನ್ನು ಪ್ರದರ್ಶಿಸಿ ಆನಂದಿಸಿದ್ದರು. ಕೃಷ್ಣ ಬಲರಾಮರ ರಮಣ ರೀತಿಯಲ್ಲಿನ ಬಾಲ್ಯ ಲೀಲೆಗಳನ್ನು ಕೊಂಡಾಡುವುದು ಅರ್ಥಪೂರ್ಣವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ರೋಹಿಣಿ ಎಸ್ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ನವದ್ವೀಪ ಪುಣ್ಯಧಾಮ ಅಲ್ಲಿಂದಲ್ವ ಮಾತಾಜಿ? ಅಲ್ಲ, ಕೃಷ್ಣನು ವೃಂದಾವನಕ್ಕೆ ಆಗಮಿಸಿ ಕೃಷ್ಣನು ವೃಂದಾವನಕ್ಕೆ ಆಗಮಿಸಿ ಸಹಸ್ರಾರು ವರ್ಷಗಳೇ ಕಳೆದಿದ್ದರೂ ಅಲ್ಲಿನ ವಾತಾವರಣ, ದೃಶ್ಯಗಳು ಮತ್ತು ಶಬ್ದಗಳು ಅಂದಿನಂತೆಯೇ ಉಳಿದಿದ್ದವು. ನವಿಲುಗಳು ಮರಳು ಹಾಸಿನ ಮೇಲೆ ಓಡಾಡುತ್ತಿದ್ದವು ಅಥವಾ ಮನೆಗಳ ಮಾಳಿಗೆ ಮೇಲೆ ಮತ್ತು ಮರಗಳಲ್ಲಿ ಕೂರುತ್ತಿದ್ದವು. ಪಾರಿವಾಳಗಳ ಗುಟುರು, ಕೋಗಿಲೆಯ ಇಂಚರ ಮತ್ತು ಹಸಿರು ಬಣ್ಣದ ರೆಕ್ಕೆಗಳ ಗಿಣಿಗಳ ಹಾರಾಟ ವೃಂದಾವನದ ಅರಣ್ಯಗಳಲ್ಲಿನ ನಿರಂತರ ಶಬ್ದ ಮತ್ತು ದೃಶ್ಯಗಳಾಗಿದ್ದವು. ಪ್ರಭುಪಾದರು ತಮ್ಮ ದೇವೋತ್ತಮ ಪರಮಪುರುಷನ ಕೃಷ್ಣ ಎಂಬ ಪುಸ್ತಕದಲ್ಲಿ ಕೃಷ್ಣ ಬಲರಾಮರು ತಮ್ಮ ಗೊಲ್ಲ ಗೆಳೆಯರೊಂದಿಗೆ ರಮಣ ರೇತಿ ಮತ್ತಿತರ ಸ್ಥಳಗಳಲ್ಲಿ ಆಟವಾಡುತ್ತಿದ್ದನ್ನು ವರ್ಣಿಸಿದ್ದರು. ಪ್ರಿಯ ಮಿತ್ರರೇ, ತನ್ನ ಆಹ್ಲಾದಕರವಾದ ವಾತಾವರಣದಿಂದ ಈ ನದಿಯ ದಡು ಎಷ್ಟು ರಮಣೀಯವಾಗಿದೆ ನೋಡಿ. ಅರಳುತ್ತಿರುವ ತಾವರೆಗಳು ತಮ್ಮ ಪರಿಮಳದಿಂದ ಜೇನ್ನೋಣಗಳನ್ನು ಮತ್ತು ಹಕ್ಕಿಗಳನ್ನು ಹೇಗೆ ಆಕರ್ಷಿಸುತ್ತವೆ ನೋಡಿ. ದುಂಬಿಗಳ ಝೇಂಕಾರವು ಅರಣ್ಯದ ಮರಗಳ ಎಲ್ಲೆಡೆಗೆ ಪ್ರತಿಧ್ವನಿಸುತ್ತದೆ. ಜೊತೆಗೆ ಇಲ್ಲಿ ಮರಳು ಮೃದುವಾಗಿದೆ, ಶುಭ್ರವಾಗಿದೆ. ಅದರಿಂದ ಈ ಸ್ಥಳವು ನಮ್ಮ ಆಟಪಾಠಗಳಿಗೆ ಅತ್ಯುತ್ತಮವಾಗಿದೆ. ಶ್ರೀಮದ್ ಭಾಗವತದ ಪ್ರಕಾರ ವೃಂದಾವನದಲ್ಲಿ ಗೊಲ್ಲ ಹುಡುಗರು ಕೃಷ್ಣ ಬಲರಾಮನ ಗೆಳೆಯರಾಗಿ ಆಡಿದ ಆಟಗಳು ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವಾಗಿವೆ. ಅವು ಒಬ್ಬ ಸಾಮಾನ್ಯ ಧರ್ಮಜ್ಞನು ದೇವರನ್ನು ಅರ್ಥ ಮಾಡಿಕೊಳ್ಳುವ ರೀತಿಯನ್ನು ಮೀರಿದ್ದಾಗಿವೆ. ಯಾವುದನ್ನು ಕೆಲವರು ನಿರಾಕಾರ ಬ್ರಹ್ಮನೆಂದು ಧ್ಯಾನಿಸುತ್ತಾರೋ, ಇನ್ನೂ ಕೆಲವರು ಪರಮಶಕ್ತನೆಂದು ಪೂಜಿಸುತ್ತಾರೋ ಮತ್ತು ಕೆಲವರು ಸಾಮಾನ್ಯ ಜೀವಿಯೆಂದು ಪರಿಗಣಿಸುತ್ತಾರೋ ಅಂತಹ ಪರಮಸತ್ವ ಸ್ವರೂಪನು ವೃಂದಾವನದ ಗೊಲ್ಲ ಹುಡುಗರ ಪ್ರೀತಿಯ ಶಾಶ್ವತ ಗೆಳೆಯನಾಗಿದ್ದನು. ಜನ್ಮಾಂತರಗಳ ಪುಣ್ಯದ ಫಲವಾಗಿ ಅವರು ರಮಣ ರೀತಿಯಲ್ಲಿ ಕೃಷ್ಣ ಬಲರಾಮರೊಂದಿಗೆ ಪ್ರೀತಿಗೆ ಕ್ರೀಡಾ ವಿನೋದಗಳಲ್ಲಿ ಜೊತೆಗಾಗುವ ಸಾಮರ್ಥ್ಯವನ್ನು ಗಳಿಸಿದ್ದರು. ಕೃಷ್ಣ ಬಲರಾಮ ದೇವಾಲಯವನ್ನು ಸ್ಥಾಪಿಸುವುದರ ಮೂಲಕ ಪ್ರಭುಪಾದ ವಿದೇಶಿ ಸಂದರ್ಶಕರು, ದೆಹಲಿಯ ಪ್ರವಾಸಿಗಳು ಮತ್ತು ನಮ್ಮ ಶಿಷ್ಯರು ಒಳಗೊಂಡಂತೆ ಎಲ್ಲಾ ಜನರಿಗೂ ರಮಣೀಯ ರೀತಿಯಲ್ಲಿ ಪ್ರಶಾಂತ ಲೋಕೋತ್ತರ ವಾತಾವರಣವನ್ನು ಒದಗಿಸಲು ಬಯಸಿದರು. ಈಗಾಗಲೇ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ಪ್ರವಾಸ ಸಂಸ್ಥೆಯು ಅವರಿಗೆ ಪತ್ರ ಬರೆದು ಪ್ರವಾಸಿಗಳಿಗೆ ವೃಂದಾವನದಲ್ಲಿ ವಸತಿ ಸೌಕರ್ಯವನ್ನು ಒದಗಿಸಲು ಕೋರಿತ್ತು. ಇದು ಸಾಧ್ಯವಾದರೆ ಆಧ್ಯಾತ್ಮಿಕ ಭಾರತದ ಅಧಿಕೃತ ಪ್ರವಾಸಗಳಲ್ಲಿ ಇಸ್ಕಾನಿನ ಅತಿಥಿ ಗೃಹವನ್ನು ಸೇರಿಸಲು ಸಾಧ್ಯವಾಗುವುದೆಂದು ಅವರು ಸೂಚಿಸಿದ್ದರು. ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಲು ಜನ ಭಾರತಕ್ಕೆ ಸದಾ ಬರುತ್ತಿದ್ದರು. ಆದರೆ ದುರ್ದೈವದಿಂದ ಬಹಳಷ್ಟು ಸ್ಥಳಗಳು ಅನಧಿಕೃತವಾಗಿದ್ದವು ಅಥವಾ ವಂಚಕರಿಂದ ತುಂಬಿದ್ದವು. ಆದ್ದರಿಂದ ಇಸ್ಕಾನ್ನ ಕೇಂದ್ರ ಅತ್ಯಂತ ಪ್ರಮುಖವಾಗಲಿತ್ತು. ಪ್ರಭುಪಾದರು ಬರೆದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. ಎಲ್ಲಿಂದ ಮಾತಾಜಿ? ಒಂದು ಯುರೋಪಿಯನ್ ಪ್ರಚಾರ. ಮಾತಾಜಿ. ಒಂದು ಯುರೋಪಿಯನ್ ಪ್ರಚಾರ ಕೇಂದ್ರಕ್ಕೆ
ಪ್ರಚಾರ ಕೇಂದ್ರವನ್ನು ತೆರೆಯಿರಿ. ವೃಂದಾವನಕ್ಕೆ ಬರುವ ಎಲ್ಲ ಪ್ರವಾಸಿಗಳನ್ನು ಮತ್ತು ಇಪ್ಪಿಗಳನ್ನು ಅದರಲ್ಲಿ ಸೇರಿಸಿಕೊಳ್ಳಿ. ಅವರಿಗೆ ಒಳ್ಳೆಯ ಪ್ರಸಾದವನ್ನು ಕೊಟ್ಟು ಕೀರ್ತನೆ, ದೇವಾಲಯದ ಶುದ್ಧೀಕರಣ ಮತ್ತು ಪುಸ್ತಕಗಳ ಅಧ್ಯಯನದಲ್ಲಿ ಅವರನ್ನು ತೊಡಗಿಸಿ. ಭಕ್ತರಾಗಲು ಅವರಿಗೆ ಎಲ್ಲ ಸೌಕರ್ಯಗಳನ್ನು ಒದಗಿಸಿ. ತಮ್ಮ ವೃಂದಾವನದ ದೇವಾಲಯದಲ್ಲಿ ಕೃಷ್ಣ ಬಲರಾಮರ ವಿಗ್ರಹಗಳನ್ನು ಪೂಜೆಗೆ ಕೇಂದ್ರ ವಸ್ತುಗಳಾಗಿ ಪ್ರಭುಪಾದರು ಆಯ್ಕೆ ಮಾಡಿದ್ದರಲ್ಲಿ ಇನ್ನೂ ಒಂದು ಅರ್ಥವಂತಿಕೆ ಇತ್ತು. ಬಲರಾಮನು ಕೃಷ್ಣನ ಪ್ರಥಮ ವಿಸ್ತರಣೆ. ಅವನು ತನ್ನ ಸಂಕರ್ಷಣ ಅವತಾರದಲ್ಲಿ ಸಕಲ ಬ್ರಹ್ಮಾಂಡಗಳನ್ನು ಎತ್ತಿ ಹಿಡಿಯುತ್ತಾನೆ. ಆದ್ದರಿಂದ ವೈಷ್ಣವರು ಬಲರಾಮನನ್ನು ಆಧ್ಯಾತ್ಮಿಕ ಶಕ್ತಿಗಾಗಿ ಪೂಜಿಸುತ್ತಾರೆ. ಪ್ರಭುಪಾದರು ಹೇಳಿದರು, ನಿಮ್ಮ ಶಕ್ತಿಹೀನತೆಯನ್ನು ನೀಗಿಸಲು ನೀವು ಬಲರಾಮನನ್ನು ಪ್ರಾರ್ಥಿಸಬಹುದು. ಆಧ್ಯಾತ್ಮಿಕ ಶಕ್ತಿಯ ಆಕರವಾದ ಬಲರಾಮನನ್ನು ಮೂಲ ಗುರುವೆಂದೂ ತಿಳಿಯುತ್ತಾರೆ. ಪ್ರಭುಪಾದರ ಇನ್ನಿತರ ಇಸ್ಕಾನ್ ದೇವಾಲಯಗಳಲ್ಲಿರುವಂತೆ ಇಲ್ಲೂ ಸಹ 3 ಪೀಠಗಳಿರುತ್ತವೆ. ಕೃಷ್ಣ ಬಲರಾಮರ ವಿಗ್ರಹಗಳ ಪಕ್ಕದಲ್ಲಿ ಚೈತನ್ಯ ಮಹಾಪ್ರಭುಗಳ ಮತ್ತು ನಿತ್ಯಾನಂದ ಪ್ರಭುಗಳ ವಿಗ್ರಹಗಳಿರುತ್ತವೆ. ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ ಮತ್ತು ನಿತ್ಯಾನಂದ ಪ್ರಭುಗಳು ಬಲರಾಮ. ಇದನ್ನು ಕೃಷ್ಣ ಬಲರಾಮ ಮಂದಿರವು ಜಗತ್ತಿಗೆ ಸಾರಲಿದೆ. ನಿತ್ಯಾನಂದ ಪ್ರಭುಗಳನ್ನು ಮುಖ್ಯವಾಗಿ ಕೃಷ್ಣಾವತಾರ ಎಂದರೆ ಪತಿತ ಬದ್ಧಾತ್ಮರ ಬಗ್ಗೆ ಕರುಣಾಮಯರಾದ ದೇವ ಸ್ವರೂಪರೆಂದು ಕರೆಯುತ್ತಾರೆ. ಹೀಗೆ ಕೃಷ್ಣ ಬಲರಾಮರನ್ನು ಚೈತನ್ಯ ಮತ್ತು ನಿತ್ಯಾನಂದರೆಂದು ಪೂಜಿಸುವುದು ಕೃಷ್ಣ ಪ್ರಜ್ಞೆಯ ಪ್ರಸಾರವನ್ನು ಒತ್ತಿ ಹೇಳುತ್ತದೆ. ರಾಧಾ ಶ್ಯಾಮ ಸುಂದರ ವಿಗ್ರಹಗಳನ್ನು ಅವರ ಗೊಲ್ಲ ಸೇವಕಿಯರಾದ ಲಲಿತಾ ಮತ್ತು ವಿಶಾಖ ವಿಗ್ರಹಗಳೊಂದಿಗೆ ಪ್ರತಿಷ್ಠಾಪಿಸಬೇಕೆಂದು ಸಹ ಪ್ರಭುಪಾದರ ಆಸೆಯಾಗಿತ್ತು. ಶ್ರೀಲ ಪ್ರಭುಪಾದರು ಸದಾಕಾಲ ವೃಂದಾವನದಲ್ಲಿರಲು ಸಾಧ್ಯವಿರಲಿಲ್ಲ. ಆದರೆ ಅವರಿಲ್ಲದಿರುವಾಗ ಪ್ರಗತಿ ಕುಂಠಿತವಾಗುತ್ತಿತ್ತು. ದೇವಾಲಯದ ಅಧ್ಯಕ್ಷನಾದ ಗುರುದಾಸನಲ್ಲಿ ಸಾಕಷ್ಟು ಹಣವಾಗಲಿ ಹಣಕಾಸಿನ ವ್ಯವಹಾರವನ್ನು ನಿಭಾಯಿಸುವ ಅನುಭವವಾಗಲಿ ಇರಲಿಲ್ಲ. ಪ್ರಭುಪಾದರು ಅವನನ್ನು ಅಗ್ಗದ ಬಾಬು ಎಂದು ಕರೆಯುತ್ತಿದ್ದರು. ತಾವು ಮೋಸ ಹೋಗಿರುವುದನ್ನು ಅರಿಯದೆ ತಾವು ತುಂಬಾ ಅಗ್ಗವಾಗಿ ಒಂದು ವ್ಯವಹಾರವನ್ನು ನಿಭಾಯಿಸಿದ್ದೇವೆಂದೇ ತಿಳಿಯುವ ಪಾಶ್ಚಾತ್ಯರಿಗೆ ಭಾರತೀಯರು ಆ ಹೆಸರು ಕೊಡುತ್ತಿದ್ದರು. ತಮ್ಮ ಭಕ್ತರು ಹಣವನ್ನು ಸರಿಯಾಗಿ ಖರ್ಚು ಮಾಡುವ ಬಗ್ಗೆ ಪ್ರಭುಪಾದರಿಗೆ ನಂಬಿಕೆ ಇರಲಿಲ್ಲವಾದ್ದರಿಂದ ಅವರೊಂದು ಜಟಿಲವಾದ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು. ಅವರು ಪ್ರಯಾಣದಲ್ಲಿರುವಾಗಲೂ ಇಸ್ಕಾನ್ ವೃಂದಾವನದ ಎಲ್ಲ ಚೆಕ್ಕುಗಳಿಗೂ ಅವರ ಸಮ್ಮತಿ ದೊರೆಯಬೇಕಾಗಿತ್ತು. ಗುರುದಾಸನು ಖರ್ಚು ಮಾಡಬೇಕಾದಾಗ ದೆಹಲಿ ದೇವಾಲಯದ ಅಧ್ಯಕ್ಷನಾಗಿದ್ದ ತೇಜಸ್ ಬಂದು ಖರ್ಚಿಗೆ ತನ್ನ ಸಮ್ಮತಿ ಸೂಚಿಸಬೇಕಾಗಿತ್ತು. ಬಳಿಕ ಚೆಕ್ ಬರೆದು ಸಹಿಗಾಗಿ ಅದನ್ನು ಅಂಚೆಯ ಮೂಲಕ ಶ್ರೀಲ ಪ್ರಭುಪಾದರಿಗೆ ಕಳುಹಿಸಲಾಗುತ್ತಿತ್ತು. ಚೆಕ್ ದೆಹಲಿಗೆ ಬಂದಾಗ ತೇಜಸ್ ಅದಕ್ಕೆ ತನ್ನ ಸಹಿಯನ್ನೂ ಸೇರಿಸಿ ಅದನ್ನು ಗುರುದಾಸನಿಗೆ ಕೊಡುತ್ತಿದ್ದನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದರಿಗೆ ಅಲ್ಲಿಂದನ ಮಾತಾಜಿ. ಹೌದು. ಪ್ರಭುಪಾದರಿಗೆ ತಮ್ಮ ದೇವಾಲಯಗಳ ನಿರ್ವಹಣೆಯ ಭಾರವನ್ನು ತಾವೇ ಹೊರುವುದು ಸಾಮಾನ್ಯವಾಗಿ ಇಷ್ಟವಿರಲಿಲ್ಲ. ಆದರೆ ವೃಂದಾವನದಲ್ಲಿನ ಎಲ್ಲಾ ಖರ್ಚು ವೆಚ್ಚಗಳ ಉಸ್ತುವಾರಿ ತಾವೇ ವಹಿಸಬೇಕೆಂದು ಅವರು ಒತ್ತಾಯಿಸಿದರು. ಇಷ್ಟೆಲ್ಲಾ ನಿಯಂತ್ರಣಗಳ ಬಳಿಕವೂ ಗುರುದಾಸನು ಹಣವನ್ನು ಅಪವ್ಯಯ ಮಾಡಿಬಿಡುತ್ತಿದ್ದನು. ನಿರ್ಮಾಣ ಕಾರ್ಯಗಳಿಗಾಗಿ ಮೀಸಲಾದ ಹಣವನ್ನು ತೆಗೆದುಕೊಂಡು ದೇವಾಲಯದ ಇನ್ಯಾವುದೋ ಕೆಲಸಕ್ಕೆ ಅದನ್ನು ಉಪಯೋಗಿಸಿ ಬಿಡುತ್ತಿದ್ದನು. ಸಾಮಾನ್ಯವಾಗಿ ವರ್ತಕರಿಂದ ಅವನು ವಂಚನೆಗೆ ಒಳಗಾಗುತ್ತಿದ್ದನು. 1972ರ ಕಾರ್ತಿಕದ ಭೇಟಿಯ ಅನಂತರ ಪ್ರಭುಪಾದರು ಇಡೀ ಒಂದು ವರ್ಷದವರೆಗೆ ವೃಂದಾವನದಿಂದ ದೂರವಿದ್ದರು ಮತ್ತು ಪತ್ರಗಳ ಮೂಲಕ ಅಲ್ಲಿನ ವಹಿವಾಟುಗಳನ್ನು ನಿರ್ದೇಶಿಸುತ್ತಿದ್ದರು. ಕೃಷ್ಣ ಪ್ರಜ್ಞಾ ಆಂದೋಲನವು ಎಲ್ಲಾ ಭೂಖಂಡಗಳಲ್ಲೂ ತ್ವರಿತಗತಿಯಲ್ಲಿ ಬೆಳೆಯುತ್ತಿದ್ದುದರಿಂದ ಅವರು ಅನೇಕ ಸ್ಥಳಗಳಿಗೆ ಭೇಟಿ ನೀಡಬೇಕಾಗಿತ್ತು. ಆದರೂ ಅವರ 3 ಮುಖ್ಯ ಯೋಜನೆಗಳಾದ ಮುಂಬೈ, ವೃಂದಾವನ ಮತ್ತು ಮಾಯಾಪುರ ದೇವಾಲಯಗಳು ಅವರ ಪತ್ರ ವ್ಯವಹಾರದ ಮತ್ತು ಭಾರೀ ಮೊತ್ತದ ಬಂಡವಾಳ ಹೂಡಿಕೆಯ ಮುಖ್ಯ ವಿಷಯಗಳಾಗಿದ್ದವು. ಪ್ರಭುಪಾದರು ವೃಂದಾವನಕ್ಕೆ ಹೆಚ್ಚು ಸಲ ಬರದೇ ಇದ್ದುದಕ್ಕೆ ಗುರುದಾಸನ ಆಶಾದಾಯಕ ಪತ್ರಗಳು ಬಹುಮಟ್ಟಿಗೆ ಕಾರಣವಾಗಿದ್ದವು.
1973ರ ಜನ್ಮಾಷ್ಟಮಿಯ ವೇಳೆಗೆ ದೇವಾಲಯದ ಪ್ರಾರಂಭೋತ್ಸವ ನಡೆಸುವ ಆಶ್ವಾಸನೆಯನ್ನು ಅವನು ನೀಡಿದ್ದನು. ಸುರಭಿಯು ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದನು ಮತ್ತು ನಿರ್ಮಾಣ ತೀರಾ ನಿಧಾನಗತಿಯಲ್ಲಿರುವುದು ಅವನಿಗೆ ತಿಳಿದಿತ್ತು. ಆದರೂ ಗುರುದಾಸನು ದೇವಾಲಯದ ನಿರ್ಮಾಣದ ಪೂರೈಕೆ ಮತ್ತು ಆರಂಭೋತ್ಸವದ ಬಗ್ಗೆ ಪ್ರಭುಪಾದರಿಗೆ ಆಶಾದಾಯಕ ಚಿತ್ರ ನೀಡುತ್ತಿದ್ದನು. ಆ ಶುಭ ಸಮಾಚಾರದಿಂದ ಪ್ರಭುಪಾದರು ಉಲ್ಲಾಸಿತರಾಗಿದ್ದರು ಮತ್ತು ಅವರಿಗೆ ಕೊಂಚ ಸಂದೇಹಗಳಿದ್ದರೂ ಸಹ ಗುರುದಾಸನು ತನ್ನ ಮಾತು ಉಳಿಸಿಕೊಳ್ಳುತ್ತಾನೆಂದು ಭಾವಿಸಿದ್ದರು. ಮುಂದಿನ ಜನ್ಮಾಷ್ಟಮಿಯ ವೇಳೆಗೆ ನೀನು ಕೆಲಸವನ್ನು ಪೂರೈಸಿದರೆ ಅದು ನಿನಗೆ ದೊಡ್ಡ ಕೀರ್ತಿ ತರುತ್ತದೆ. ನಾನು ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ವಿಗ್ರಹಗಳ ಪ್ರತಿಷ್ಠಾಪನೆಗೆಂದೇ ವೃಂದಾವನಕ್ಕೆ ಬರುತ್ತೇನೆ. ಆದರೆ ನೀನು ನಿನ್ನ ಮಾತು ಉಳಿಸಿಕೊಳ್ಳಲು ಈಗ ನಿಜಕ್ಕೂ ತುಂಬಾ ಶ್ರಮವಹಿಸಿ ದುಡಿಯಬೇಕು. ಇಲ್ಲದಿದ್ದರೆ ನನಗೆ ನಿನ್ನಲ್ಲಿ ತುಂಬಾ ನಿರಾಸೆಯಾಗುತ್ತದೆ ಮತ್ತು ಕೋಪ ಬರುತ್ತದೆ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಪ್ಯಾರ ಓದಿ. ವೃಂದಾವನದಲ್ಲಿನ ಭಕ್ತರು ಕಷ್ಟಪಟ್ಟು ಕೆಲಸ ಮಾಡಿ ಮುಂಗಾರು ಶುರುವಾಗುವ ಜೂನ್ ತಿಂಗಳಿಗೆ ಮೊದಲೇ ನಿರ್ಮಾಣ ಕಾರ್ಯ ಮುಗಿಸಿ ತಮ್ಮ ಮಾತುಳಿಸಿಕೊಳ್ಳಬೇಕೆಂದು ಪ್ರಭುಪಾದರು ಅವರಿಗೆ ಎಚ್ಚರಿಕೆ ನೀಡಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವೃಂದಾವನದಲ್ಲಿ ನೆಕ್ಸ್ಟ್ ಪ್ಯಾರ ಓದಿ ಮಾತಾಜಿ. ಆದರೆ ದೇವಾಲಯದ ನಿರ್ಮಾಣ ಅದಿತ್ತಲ್ಲ, ಅದೇ ಓದ್ಬಿಟ್ಟು. ಆದ್ರೆ ದೇವಾಲಯದ ನಿರ್ಮಾಣವು ನಿಗದಿತ ವೇಳೆಗೆ ಸಿದ್ಧವಾಗುವುದು ಅಸಾಧ್ಯವೆಂದು ಅರ್ಥವಾಗುತ್ತಿತ್ತು. ದೇವಾಲಯದ ಪ್ರದೇಶದಲ್ಲಿ ಇನ್ನು ನೆಲಗಟ್ಟುಗಳ ಸಾಲುಗಳು ಮತ್ತು ಕಬ್ಬಿಣದ ಕಂಬಿಗಳಷ್ಟೇ ತೋರಿ ಬರುತ್ತಿದ್ದವು. ಕೇವಲ 3-4 ಮಂದಿ ಭಕ್ತರಷ್ಟೇ ಅಲ್ಲಿ ವಾಸಿಸುತ್ತಿದ್ದರು. ಅವರು ಕೆಲಸಗಾರರನ್ನು ಸಂಘಟಿಸಲು ಮತ್ತು ಹಣ ಹಾಗೂ ನಿರ್ಮಾಣದ ವಸ್ತುಗಳನ್ನು ಶೇಖರಿಸಲು ಎಣಗುತ್ತಿದ್ದರು. ಆ ಬೇಸಿಗೆ ಅತ್ಯಂತ ಉಗ್ರವಾದ ಬಿಸಿಲಿನಿಂದ ಕೂಡಿತ್ತು. ಪ್ರತಿದಿನ ಮಧ್ಯಾಹ್ನದ ವೇಳೆಗೆ ಭಕ್ತರು ನಿತ್ರಾಣರಾಗಿ ತಮ್ಮ ಗುಡಿಸಲುಗಳಲ್ಲಿ ವಿಶ್ರಾಂತಿ ಪಡೆಯಬೇಕಾಗಿತ್ತು. ಸಿಮೆಂಟ್ ಮತ್ತು ಕಬ್ಬಿಣದ ಬೆಲೆ 2 ಪಟ್ಟು ಹೆಚ್ಚಾಗಿತ್ತು. ಆದರೂ ಪ್ರಭುಪಾದರು ಗುರುದಾಸನ ಉಜ್ವಲ ವರದಿಗಳಿಗೆ ಪ್ರತಿಸ್ಪಂದಿಸುವುದನ್ನು ಮುಂದುವರಿಸಿದರು ಮತ್ತು ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯಲು ಅವನನ್ನು ಉತ್ತೇಜಿಸುತ್ತಿದ್ದರು. ಆದರೆ ಪ್ರಭುಪಾದರು ನಿಜಾಂಶವನ್ನು ಗ್ರಹಿಸಬಲ್ಲವರಾಗಿದ್ದರು. ಅವರು ಗುರುದಾಸರಿಗೆ ಎಚ್ಚರಿಕೆ ನೀಡಿದರು. ಕೆಲಸವು ಬರದಿಂದ ಮುನ್ನಡೆಯಬೇಕು. ಹಣ ದುರುಪಯೋಗಗೊಳ್ಳಬಾರದು. ನಿರ್ಮಾಣ ಕಾರ್ಯಕ್ಕಾಗಿ ಮಾತ್ರವೇ ಹಣದ ಬಳಕೆಯಾಗಬೇಕು. ಜನ್ಮಾಷ್ಟಮಿಯ ವೇಳೆಗೆ ದೇವಾಲಯದ ಪ್ರಾರಂಭವಾಗುವ ಸಂಭಾವ್ಯತೆ ಕ್ರಮೇಣ ಮಾಯವಾಯಿತು. ಆದರೆ ಪ್ರಭುಪಾದರು ತಮ್ಮ ನಿರಾಶೆಯನ್ನು ತೋರಿಸಿಕೊಳ್ಳಲಿಲ್ಲ. ಬದಲಾಗಿ ಭಕ್ತರನ್ನು ಪ್ರೋತ್ಸಾಹಿಸಿ ಮುನ್ನಡೆಸುವ ಪ್ರಯತ್ನ ಮುಂದುವರಿಸಿದರು. ಕೊನೆ ಪಕ್ಷ ತಮ್ಮ ಕೊಠಡಿಯಾದರೂ ಪೂರ್ಣಗೊಂಡರೆ 1973 ಅಕ್ಟೋಬರ್ನಲ್ಲಿ ತಾವು ಬೃಂದಾವನಕ್ಕೆ ಬಂದಾಗ ಇಳಿದುಕೊಳ್ಳಲು ಒಂದು ಜಾಗವಿರುತ್ತದೆಂದು ಅವರು ಆಶಿಸಿದರು. ಆದರೆ ಪ್ರಭುಪಾದರು ಬಂದಾಗ ಅವರ ಕೊಠಡಿ ಪೂರ್ಣಗೊಂಡಿರಲಿಲ್ಲ. ಆದ್ದರಿಂದ ಅವರು 1 ವಾರದ ಕಾಲ ಬೃಂದಾವನದ ಒಬ್ಬ ಮಿತ್ರನ ಮನೆಯಲ್ಲಿ ತಂಗಬೇಕಾಯಿತು. ಅವರು ಗುರುದಾಸರನ್ನು ಕೆಲಸದಿಂದ ತೆಗೆಯಲಿಲ್ಲ. ಬದಲಾಗಿ ಅವನಿಗೆ ನಿರ್ವಹಣೆ ಮತ್ತು ಹಣಕಾಸಿನ ವ್ಯವಹಾರವನ್ನು ಇನ್ನಷ್ಟು ಹೆಚ್ಚಾಗಿ ಕಲಿಸಲು ಪ್ರಯತ್ನಿಸಿದರು. ಜೊತೆಗೆ ವೃಂದಾವನದ ಯೋಜನೆಗೆ ಹೆಚ್ಚು ಹಣ ಒದಗಿಸಲು ಭಾರತದಲ್ಲಿ ತಮ್ಮ GBC ಕಾರ್ಯದರ್ಶಿಯಾಗಿದ್ದ ತಮಾಲಕೃಷ್ಣ ಗೋಸ್ವಾಮಿಗೆ ಪತ್ರ ಬರೆದರು. ನಾನು ವೃಂದಾವನಕ್ಕೆ ಬಂದಿದ್ದೇನೆ. ವೃಂದಾವನದ ಯೋಜನೆಗಳು ಸಂಬಂಧಿಸಿದಂತೆ ಹಣದ ಪೂರೈಕೆ ಏಕಿಷ್ಟು ಅಸ್ತವ್ಯಸ್ತವಾಗಿದೆ. ಕಳೆದ 3 ತಿಂಗಳಲ್ಲಿ ನೀನು ರೂ. 5,000 ಕಳಿಸಿದ್ದೀಯೆಂದು, ಆ ಬಳಿಕ ಹಣವನ್ನೇ ಕಳಿಸಿಲ್ಲವೆಂದು ತೇಜಸ್ ವರದಿ ಮಾಡಿದ್ದಾನೆ. ಹೀಗಾದ್ರೆ ಯೋಜನೆ ಮುಂದುವರಿಯುವುದಾದರೂ ಹೇಗೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಧನ್ಯವಾದಗಳು. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಪ್ರಭುಪಾದರು ಬಂದಿದ್ದರಿಂದ ಭಕ್ತರು ಉತ್ಸಾಹಗೊಂಡರು. ಅವರು ದೇವಾಲಯದ ನಿವೇಶನದಲ್ಲಿ ಒಂದು ಸಣ್ಣ ಉತ್ಸವ ಏರ್ಪಡಿಸಿದರು. ಒಂದು ಡೇರೆ ನಿಲ್ಲಿಸಿದರು. ಬುನಾದಿಯ ಕಂಬಗಳಿಗೆ ಬಾಳೆಗಿಡ ಮತ್ತು ಹೂಗಳಿಂದ ಅಲಂಕರಿಸಿದರು. ಅಲ್ಲಿ ನೆರೆದಿರುತ್ತಿದ್ದ ಸ್ಥಳೀಯರಾದ ಸುಮಾರು 50 ಮಂದಿ ಶ್ರೋತೃಗಳಿಗೆ
ಹಲವು ಸಂಜೆ ಪ್ರಭುಪಾದರು ಪ್ರವಚನ ಮಾಡಿದರು. ಪ್ರಭುಪಾದರು ತಮ್ಮ ಆಸೆಯ ಪೂರೈಕೆಯ ಬಗ್ಗೆ ದೃಢಚಿತ್ತರಾಗಿದ್ದರು. ಅಲ್ಲಿ ದೇವಾಲಯದ ನಿರ್ಮಾಣಗೊಳ್ಳಬೇಕೆಂಬ ಅವರ ಆಸೆ ಮೊದಲಿನಂತೆಯೇ ಉಳಿದಿತ್ತು. ಬೃಂದಾವನದಲ್ಲಿದ್ದ ಸಣ್ಣ ತಂಡದ ಭಕ್ತರು ಸಹ ದೇವಾಲಯದ ನಿರ್ಮಾಣದ ತಮ್ಮ ಉದ್ದೇಶಕ್ಕೆ ಬದ್ಧರಾಗಿದ್ದರು. ತಾವು ನಿರ್ಮಿಸುತ್ತಿರುವ ದೇವಾಲಯವು ತಮ್ಮ ಸ್ಥಳೀಯವಾದ ಒಂದು ಯೋಜನೆಯಷ್ಟೇ ಅಲ್ಲ, ಅದು ಇಡೀ ಜಗತ್ತಿಗೆ ಮುಖ್ಯವಾದದ್ದು ಎಂಬ ಅಂಶವು ಅವರಿಗೆ ಮನವರಿಕೆಯಾಗಿತ್ತು. 1974 ಆಗಸ್ಟ್ ತಿಂಗಳ ಜನ್ಮಾಷ್ಟಮಿಯ ದಿನವನ್ನು ದೇವಾಲಯದ ವೈಭವಯುತವಾದ ಆರಂಭೋತ್ಸವಕ್ಕೆ ಪ್ರಭುಪಾದರು ನಿಗದಿಗೊಳಿಸಿದರು. ಸುರಭಿಗೆ ವಾಸ್ತುಶಿಲ್ಪ ಮತ್ತು ನಿರ್ಮಾಣದಲ್ಲಿ ಸಾಕಷ್ಟು ಅನುಭವವಿತ್ತು. ಆದರೆ ಇಂಥ ವೈಭವಯುತ ಕಟ್ಟಡದ ನಿರ್ಮಾಣದಲ್ಲಿ ಹಿಂದೆಂದೂ ಅವರು ಕೆಲಸ ಮಾಡಿರಲಿಲ್ಲ. ಆದ್ದರಿಂದ 1 ವರ್ಷದೊಳಗೆ ನಿರ್ಮಾಣವನ್ನು ಪೂರ್ತಿಗೊಳಿಸುವ ಬಗ್ಗೆ ಅವನಿಗೆ ಸಂದೇಹವಿತ್ತು. ತೇಜಸ್ಸನಿಗೆ ಸಮಯಕ್ಕೆ ಸರಿಯಾಗಿ ಹಣ ಹೊಂದಿಸಲು ಸಾಧ್ಯವಾದೀತೆ ಎಂಬ ಚಿಂತೆ ಇತ್ತು. ಗುರುದಾಸನು ಹೆಚ್ಚು ಸಮರ್ಥನಾಗಿರುತ್ತಿದ್ದನು ಮತ್ತು ನಿಗದಿತ ವೇಳೆಗೆ ನಿರ್ಮಾಣವನ್ನು ಪೂರೈಸುವುದಾಗಿ ಅವರು ಪ್ರಭುಪಾದರಿಗೆ ಆಶ್ವಾಸನೆ ನೀಡಿದನು. ಸುಬಲನು ಬೃಂದಾವನದಲ್ಲಿ ನೆಲೆಸಲು ಬಯಸಿದನು, ಆದರೆ ತನ್ನನ್ನು ನಿರ್ವಹಣೆಯ ಜವಾಬ್ದಾರಿಯಿಂದ ಮುಕ್ತನಾಗಿಸಬೇಕೆಂದು, ತಾನು ತೋಟಗಳಲ್ಲಿ ಅಲೆದಾಡುತ್ತಾ ಜಪ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಅವನು ನಿಬಂಧನೆ ಹಾಕಿದನು. ಆದರೆ ಅವನು ಪಶ್ಚಿಮ ದೇಶಕ್ಕೆ ಹಿಂದಿರುಗಿ ದೀರ್ಘಕಾಲವೇ ಸಂದಿತ್ತು. ಬೃಂದಾವನಕ್ಕೆ ನಿಷ್ಠರಾಗಿದ್ದ ಭಕ್ತರಿಗೆ ಸದ್ಯಕ್ಕಂತೂ ಶ್ರಮದ ದುಡಿಮೆ, ಅಂತಕ ಪಂಚಭೂತಗಳೊಂದಿಗೆ ಹೋರಾಟ ಮತ್ತು ಕೃಷ್ಣನ ಶುದ್ಧ ಭಕ್ತನ ಸೇವೆಯಲ್ಲಿ ಪರಿಶುದ್ಧ ಸಾಧನೆಗಳಾಗಿ ಕಾರ್ಯನಿರ್ವಹಿಸುವುದೇ ಬೃಂದಾವನದಲ್ಲಿ ತಮಗೆ ನಿಜವಾದ ಆಧ್ಯಾತ್ಮಿಕ ಪಥವೆಂದು ತಿಳಿದಿತ್ತು. 1974 ಫೆಬ್ರವರಿಯಲ್ಲಿ ಲಾಸ್ ಏಂಜಲೀಸ್ನಿಂದ ಪೂರ್ವಕ್ಕೆ ಪ್ರಯಾಣ ಮಾಡುತ್ತಿದ್ದಾಗ ಪ್ರಭುಪಾದರು ಗುರುದಾಸನಿಗೆ ಪತ್ರ ಬರೆದು ತಮ್ಮ ವಾಸದ ಮನೆಯ ನಿರ್ಮಾಣ ಪೂರ್ಣಗೊಂಡ ಕೂಡಲೇ ತಾವು ಬೃಂದಾವನಕ್ಕೆ ಬರಲು ಬಯಸುವುದಾಗಿ ತಿಳಿಸಿ ನಿರ್ಮಾಣ ಯಾವಾಗ ಪೂರ್ಣಗೊಳ್ಳುವುದೆಂದು ಕೇಳಿದರು. ಗುರುದಾಸನು ಸುರಭಿಯೊಂದಿಗೆ ಸಮಾಲೋಚಿಸಿದನು. ಸುರಭಿಯು 1 ತಿಂಗಳಲ್ಲಿ ಪೂರ್ಣಗೊಳ್ಳುವುದೆಂದು ತಿಳಿಸಿದನು. ಅತ್ಯುತ್ಸಾಹಿಯಾದ ಗುರುದಾಸನು 3 ವಾರಗಳೇ ಪ್ರಭುಪಾದರು ಬೃಂದಾವನಕ್ಕೆ ಬಂದು ತಮ್ಮ ಮನೆಯಲ್ಲಿ ತಂಗಬಹುದೆಂದು ಆಹ್ವಾನಿಸಿದನು. ಆದರೆ ಶ್ರೀಲ ಪ್ರಭುಪಾದ 2 ವಾರಗಳಲ್ಲಿ ತಾವು ಬರಲಿರುವುದಾಗಿ ತಂತಿ ಸಂದೇಶ ಕಳಿಸಿದರು. ಆ ಹರೇ ವೇಳೆಗೆ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಸಾಕ ಮಾತಾಜಿ, ಓದಿಸ್ಲಾ ಇನ್ನು? 10 ಪೇಜ್ ಓದಿಸ್ಬಿಡಿ ಮಾತಾಜಿ. ಹಾ ಸರಿ. ಮಂಜುಳಾ ಮಾತಾಜಿ? ರಾಜು ತಂಬಟ್ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ. ರಾಣ ಅಂತಿದೆ, ಓದ್ತೀರಾ ಪ್ರಭುಜಿನ ಮಾತಾಜಿನ? ಗೊತ್ತಾಗ್ತಿಲ್ಲ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಎಲ್ಲಿ ಓದ್ಬೇಕು ಅಂತ ಹೇಳಿ ಪ್ರಭುಜಿ. ಪ್ರಭುಪಾದರ ಮೇಲಿಂದ ಓದಿ ಪ್ರಭುಜಿ. ಆ ವೇಳೆಗೆ ಮಾತಾಜಿ, ಈ ವೇಳೆಗೆ ಅಲ್ಲಿಂದ ಮಾತಾಜಿ. ಹಾ. ಹರೇ ಕೃಷ್ಣ ಮಾತಾಜಿ. ಆ ವೇಳೆಗೆ ಪ್ರಭುಪಾದರ ಮನೆಯ ಚಾವಣಿಯಾಗಲಿ ನೆಲಗಟ್ಟೆಯಾಗಲಿ ಸಿದ್ಧವಾಗಿರಲಿಲ್ಲ. ಹೊರಗೋಡೆಗಳು ಮಾತ್ರ ಭಾಗಶಃ ಪೂರ್ಣಗೊಂಡಿದ್ದವು. ಸುರಭಿಯು ಅವ್ಯಾಹತ ನಿರ್ಮಾಣ ಕಾರ್ಯಕ್ಕೆ ತೊಡಗಿದನು. ಅವನು ಹಗಲು ಮತ್ತು ರಾತ್ರಿಗೆ ಪ್ರತ್ಯೇಕ 2 ತಂಡಗಳ ಕೆಲಸಗಾರರನ್ನು ನೇಮಿಸಿಕೊಂಡನು. ಅವರು 2 ವಾರಗಳ ಕಾಲ ಅವಿರತವಾಗಿ ದುಡಿದರು. ಗೋಡೆಗಳ ಸಾರಣೆ ಮತ್ತು ಬಣ್ಣ ಹಚ್ಚುವ ಕೆಲಸವನ್ನು ಅವರು ಒಟ್ಟೊಟ್ಟಿಗೆ ಮಾಡಿದರು. ಪರಿಣಾಮವಾಗಿ ಗೋಡೆಗಳು ತೇವದಿಂದ ಕೂಡಿದ್ದವು. ಪ್ರಭುಪಾದರ ಆಗಮನಕ್ಕೆ ಕೆಲವು ದಿನಗಳ ಮೊದಲು ಅವರು ಇಟ್ಟಿಗೆ ಮತ್ತು ಸಗಣಿ ಸಾರಿಸಿದ ತಾತ್ಕಾಲಿಕ ನೆಲಗಟ್ಟನ್ನು ಸಿದ್ಧಪಡಿಸಿ ಅದರ ಮೇಲೆ ಕಂಬಳಿ ಹಾಗೂ ಜಮಖಾನೆಗಳನ್ನು ಹಾಸಿದರು. ಹವಾಗುಣ ಚಳಿಯಿಂದ ಕೂಡಿತ್ತು ಮತ್ತು ಮನೆಯನ್ನು ಬೆಚ್ಚಗಿಡುವ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಪ್ರಭುಪಾದರು ಆಗಮಿಸಿದ ಬೆಳಗ್ಗೆ ಎಲ್ಲ ಭಕ್ತರು ಅವರೊಂದಿಗೆ ಅವರ ಮನೆಯಲ್ಲಿ ಕುಳಿತರು. ಪ್ರಭುಪಾದರು ತಮ್ಮ ಇಳಿ ಮೇಜಿನ ಹಿಂದೆ ಸಂತೋಷದಿಂದ ಕುಳಿತು ತಮ್ಮ ಭಕ್ತರ ಸಾಧನೆಯನ್ನು ಹೊಗಳಿದರು. ಈ ರೀತಿಯ ದುಡಿಮೆಯನ್ನು ಮುಂದುವರಿಸಿದರೆ ಜನ್ಮಾಷ್ಟಮಿ ಒಳಗೆ ಭಕ್ತರು ಎಲ್ಲ ನಿರ್ಮಾಣವನ್ನು ಪೂರೈಸಬಹುದೆಂದು ಅವರು ಹೇಳಿದರು. ಪ್ರಭುಪಾದರು ಅಲ್ಲಿಗೆ ಬಂದ ಬೆನ್ನಲ್ಲೇ ಅವರಿಗೆ ನೆಗಡಿಯಾಗುವ ಸೂಚನೆಗಳು ತೋರಿದವು. ಆದರೆ ಅವರು ಬೇರೆದೆಡೆಗೆ ತಮ್ಮ ಬಿಡಾರವನ್ನು ಬದಲಾಯಿಸಲು ಒಪ್ಪಲಿಲ್ಲ. ಅವರೆಂದರು, ಇದು ನನ್ನ ಮೊದಲ ಮನೆ.
ನಾನು ಇಲ್ಲೇ ಉಳಿಯುತ್ತೇನೆ. ಆ ವಿಶಾಲವಾದ ಇಟ್ಟಿಗೆ ಮತ್ತು ಕಲ್ಲಿನ ಬೆಳಗ್ಗೆ ಸಾರ್ ಮಾಡ್ಕೊಳ್ಳೋಣ. ಹರೇ ಕೃಷ್ಣ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಓದಿ ಹೆಗಡೆ ಅವರೆಂದರು, ಇದು ನನ್ನ ಮನೆ, ನಾನು ಇಲ್ಲೇ ಉಳಿಯುತ್ತೇನೆ. ಆ ವಿಶಾಲವಾದ ಇಟ್ಟಿಗೆ ಮತ್ತು ಕಲ್ಲಿನ ಕೊಠಡಿಯು ಸರಳವಾಗಿತ್ತು. ದಿನದ ಬಹುವೇಳೆ ಕತ್ತಲಿನಿಂದ ಕೂಡಿರುತ್ತಿತ್ತು. ಆದರೆ ಪ್ರಭುಪಾದರು ಅದನ್ನು ತಮ್ಮ ಬೃಂದಾವನದ ವಾಸಸ್ಥಳವೆಂದು ಪರಿಗಣಿಸಿದರು. ಬಹುಬೇಗ ಬೃಂದಾವನದ ಪ್ರತಿಷ್ಠಿತ ಸ್ಥಳೀಯ ಸಂದರ್ಶಕರು ಅವರನ್ನು ಕಾಣಲು ಬರತೊಡಗಿದರು. ಪ್ರಭುಪಾದರು ಅವರನ್ನು ತಮ್ಮ ಕೊಠಡಿಗೆ ಸ್ನೇಹದಿಂದ ಬರಮಾಡಿಕೊಂಡು ಗಂಟೆಗಟ್ಟಲೆ ಅವರ ಜೊತೆಗೆ ಕೃಷ್ಣ ಪ್ರಜ್ಞೆಯ ಬಗ್ಗೆ ಚರ್ಚಿಸುತ್ತಿದ್ದರು. ಸಂಜೆಯ ವೇಳೆ ಅವರು ಅಲ್ಲಿ ಪ್ರವಚನ ನೀಡುತ್ತಿದ್ದರು ಹಾಗೂ ಕೀರ್ತನ ನಡೆಸುತ್ತಿದ್ದರು. ಪ್ರಭುಪಾದರು ಬೃಂದಾವನದಲ್ಲಿ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂತು. ಮಿಸ್ಟರ್ ಎಸ್ ಅವರು ದಾನ ನೀಡಿದ ಜಮೀನಿನಿಂದ 50 ಅಡಿಗಳಷ್ಟು ಭಾಗವನ್ನು ಹಿಂತೆಗೆದುಕೊಳ್ಳಲಿದ್ದಾರೆಂದು, ಏಕೆಂದರೆ ಕಟ್ಟಡದ ನಿರ್ಮಾಣವು ಸಾಕಷ್ಟು ತ್ವರಿತಗತಿಯಲ್ಲಿ ಸಾಗುತ್ತಿಲ್ಲವೆಂದು, ಜೊತೆಗೆ ಜಮೀನಿನ ಮುಂಭಾಗವನ್ನು ದಾನ ಕೊಡುವ ಉದ್ದೇಶ ಅವರಿಗೆ ಎಂದೂ ಇರಲಿಲ್ಲವೆಂದು ಗುರುದಾಸನು ಪ್ರಭುಪಾದರಿಗೆ ತಿಳಿಸಿದನು. ಮಿಸ್ಟರ್ ಎಸ್ ಆ ಭಾಗದಲ್ಲಿ ವ್ಯಾಪಾರಿ ಮಳಿಗೆಗಳನ್ನು ಅಥವಾ ಒಂದು ಪೆಟ್ರೋಲ್ ಪಂಪ್ ಅನ್ನು ನಿರ್ಮಿಸುವ ಉದ್ದೇಶ ಹೊಂದಿದ್ದರು. ಇದನ್ನು ತಿಳಿದು ಪ್ರಭುಪಾದರಿಗೆ ಗಾಬರಿಯಾಯಿತು. ಮಿಸ್ಟರ್ ಎಸ್ ಮುಂಭಾಗದ ಜಮೀನನ್ನು ತೆಗೆದುಕೊಂಡರೆ ದೇವಾಲಯದ ಯೋಜನೆಯು ಹಾಳಾಗಲಿತ್ತು ಮತ್ತು ದಾನದ ವಿಡಂಬನೆಯಾಗಲಿತ್ತು. ಸರಿಯಾದ ಪ್ರವೇಶಾನುಕೂಲ ಇಲ್ಲದ ಮೇಲೆ ಆ ಜಮೀನಿನಿಂದ ಪ್ರಯೋಜನ ಏನಾದರೂ ಏನು? ಮತ್ತೆ ವಿಚಾರಿಸಲಾಗಿ ಗುರುದಾಸನು, ಹರೇ ಕೃಷ್ಣ ಮಾತಾಜಿ, ಪೇಜ್ ಚೇಂಜ್ ಆಯ್ತಾ ನೋಡಿ ಮಾತಾಜಿ, 223 ಆಯ್ತು ಪ್ರಭುಜಿ, ಸಾಕು. ಈ ಪೇಜ್ ಆಯ್ತಾ ಪೂರ್ತಿ? ಆಯ್ತು ಮಾತಾಜಿ. ಹರೇ ಕೃಷ್ಣ. ಇಲ್ಲಿಂದ ಓದ್ಬೇಕು ಮಾತಾಜಿ, ಮತ್ತೆ ವಿಚಾರಿಸಲಾಗಿ. ಸಾಕು. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದಗಳು. ಮಂಜುಳಾ ಮಾತಾಜಿ. ಮಂಜುಳಾ ಮಾತಾಜಿ. ಗಾಯತ್ರಿ ಯಾರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲಿಂದ ಮಾತಾಜಿ? ಮೇಲೆ ಮತ್ತೆ ವಿಚಾರಿಸಲಾಗಿ ಗುರುದಾಸನು ಜಮೀನಿನ ಸ್ವಾಮ್ಯ ಪತ್ರವನ್ನು ಇನ್ನೂ ಪಡೆದುಕೊಂಡಿರಲಿಲ್ಲವೆಂಬ ಸಂಗತಿ ಪ್ರಭುಪಾದರಿಗೆ ತಿಳಿದು ಬಂತು. ಪ್ರಭುಪಾದರು ಕಳವಳಗೊಂಡರು. ಆದರೂ ಪ್ರಶಾಂತವಾಗಿ ದೃಢಚಿತ್ತದಿಂದ ಅವರು ಮುಂದುವರಿದರು. ಗುರುದಾಸನು ಕೂಡಲೇ ನೋಂದಣಿ ಅಧಿಕಾರಿಯಿಂದ ಹಕ್ಕುಪತ್ರ ಪಡೆದು ಆಸ್ತಿಯ ಸುತ್ತ ಒಂದು ಎತ್ತರವಾದ ಇಟ್ಟಿಗೆಯ ಪ್ರಕಾರ ನಿರ್ಮಿಸಬೇಕೆಂದು ಪ್ರಭುಪಾದರು ಹೇಳಿದರು. ಬೃಂದಾವನದಿಂದ ದೂರದಲ್ಲಿದ್ದ ಮಿಸ್ಟರ್ ಎಸ್ ಅವರಿಗೆ ಪ್ರಭುಪಾದರ ಕಾರ್ಯದರ್ಶಿಯು ಒಂದು ತಂತಿ ಸಂದೇಶವನ್ನು ಕಳುಹಿಸಿದನು. ಹರೇ ಕೃಷ್ಣ ಪ್ರಭುಪಾದರು ಈಗ ವೃಂದಾವನದಲ್ಲಿದ್ದಾರೆ. 13ನೇ ದಿನಾಂಕದವರೆಗೆ ಇಲ್ಲೇ ಇರುತ್ತಾರೆ. ಮಾತು ಕೊಟ್ಟಿದ್ದಂತೆ ಮುಂಭಾಗದ ಜಮೀನನ್ನು ಇತ್ಯರ್ಥ ಮಾಡುವುದು. ಮಿಸ್ಟರ್ ಎಸ್ ತಂತಿಯ ಮೂಲಕ ಉತ್ತರಿಸಿದರು. ಮುಂಭಾಗವನ್ನು ಮೊದಲೇ ನಿರ್ಧರಿಸಿದಂತೆ ಬೇರೆ ಉದ್ದೇಶಕ್ಕೆ ಬಳಸಲಾಗುವುದು. ಪತ್ರ ಬರಲಿದೆ. ಹಠಾತ್ತನೆ ಮತ್ತೊಂದು ಮುಂಬೈ ತಕರಾರು ಪ್ರಭುಪಾದರಿಗೆ ಎದುರಾದಂತೆ ತೋರಿತು. ಮಿಸ್ಟರ್ ಎಸ್ ಅವರ ಕ್ರಮದಿಂದ ನಿರ್ಮಾಣದ ತುರ್ತು ಪೂರೈಕೆಗೆ ಪ್ರಭುಪಾದರು ಏಕೆ ಒತ್ತಾಯಿಸುತ್ತಿದ್ದಾರೆಂಬುದು ದೃಢಪಟ್ಟಂತಾಯಿತು. ಜಮೀನಿನ ಸುತ್ತ ಪ್ರಾಕಾರ ಹಾಕಿದ್ದರೆ ಮತ್ತು ದೇವಾಲಯ ಕಟ್ಟಿದರೆ ಮಿಸ್ಟರ್ ಎಸ್ ಜಮೀನಿನ ಒಂದು ಭಾಗವನ್ನು ಹಿಂತೆಗೆದುಕೊಳ್ಳುವ ಪ್ರಶ್ನೆಯೇ ಹೇಳುತ್ತಿರಲಿಲ್ಲ. ಪ್ರಭುಪಾದರು ತಮ್ಮನ್ನು ಏಕೆ ಆತುರಪಡಿಸಿದ್ದರು ಎಂಬುದು ಅವರ ಅನುಯಾಯಿಗಳಿಗೆ ಈಗ ಸ್ಪಷ್ಟವಾಯಿತು. ಪ್ರಭುಪಾದರು ಜಾಗರೂಕರಾಗಿದ್ದರು, ಕಠಿಣರಾಗಿದ್ದರು, ಕಟು ಟೀಕೆಗಳನ್ನು ಮಾಡಿದ್ದರು. ಆದರೆ ಅದಕ್ಕೆ ಸರಿಯಾದ ಕಾರಣಗಳಿತ್ತು. ಕೃಷ್ಣ ಪ್ರಜ್ಞೆಗೆ ಮಾಯೆಯ ವಿರೋಧ ಸದಾ ಉಳಿದೇ ಇತ್ತು. ಭಕ್ತರು ಕ್ಷಣಕಾಲ ನಿರ್ಲಕ್ಷ್ಯ ವಹಿಸಿದರೂ ಅವರ ಭಾರೀ ನಷ್ಟಗಳನ್ನು ಭರಿಸಬೇಕಾಗುತ್ತಿತ್ತು. ಆತುರವೇಕೆ? ಈ ಕೂಡಲೇ ದೇವಾಲಯ ಕಟ್ಟಬೇಕೆಂಬ ಆತಂಕವೇಕೆ ಎಂಬ ಪ್ರಶ್ನೆಗಳು ಎಂದಿಗೂ ಕೇಳಬಾರದಾಗಿತ್ತು. ಅವು ಹೆಚ್ಚಿನ ಮತ್ತು ಸೋಮಾರಿಗಳ ಪ್ರಶ್ನೆಗಳಾಗಿದ್ದವು. ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ವೃಂದಾವನದಲ್ಲಿ ದೇವಾಲಯ ಇಲ್ಲದವರಿಗೂ ದೇವಾಲಯ ಎಂದಿಗೂ ನಿರ್ಮಾಣವಾಗದೆ ಹೋಗಬಹುದು ಎಂಬ ಬೆದರಿಕೆ ಉಳಿದೇ ಇರುತ್ತಿತ್ತು. ಪ್ರಭುಪಾದರು ಕಲ್ಕತ್ತಾದ ಒಬ್ಬ ಮಿತ್ರನಿಗೆ ಪತ್ರ ಬರೆದರು.
ಹೇಳಿದ ಈ ಸಂಗತಿಯಿಂದ ನನಗೆ ತುಂಬಾ ಚಿಂತೆಯಾಗಿದೆ. ಶ್ರೀಮತಿ ರಾಧಾರಾಣಿಯವರು ಹೇಳಿ ಬರೆಸಿದಂತೆ ನಾನು ನಿಮಗೆ ಈ ಜಮೀನನ್ನು ದಾನವಾಗಿ ನೀಡಿದ್ದೇನೆ ಎಂದು ಆತ ನನಗೆ ಮುಖತಃ ತಿಳಿಸಿದ್ದರು. ದೇವಾಲಯದ ನಿರ್ಮಾಣಕ್ಕೆಂದು ನಾವು ಈಗಾಗಲೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೇವೆ. ಈಗ ಆತನು ಮುಂಭಾಗದ ಜಮೀನನ್ನು ಬೇರೆ ಉದ್ದೇಶಕ್ಕಾಗಿ ಬಳಸಿದರೆ ದೇವಾಲಯದ ನೋಟಕ್ಕೆ ಭಾರಿ ಹಾನಿಯಾಗುತ್ತದೆ. ದಯವಿಟ್ಟು ಅವರ ಸೋದರರಾದ ಮಿಸ್ಟರ್ NS ಅವರನ್ನು ಭೇಟಿಯಾಗಿ ಇದನ್ನು ಇತ್ಯರ್ಥಗೊಳಿಸಲು ನಾವು ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿ ಮುಂದುವರಿಯಲು ಅನುಕೂಲವಾಗುತ್ತದೆ. ಮಾತಾಜಿ ಹರೇ ಕೃಷ್ಣ ಕಾಣ್ತಾ ಇದೆ. ಮಾತಾಜಿ. ಅದೇ ಅದು ಹರೇ ನೈನ್ ಕೃಷ್ಣ ಬುಕ್ಕಲ್ಲೇ ಮಾತಾಜಿ, ನೋಡ್ಬೇಕು. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೇನೆ. ಓದಿ. ಎಲ್ಲಿಂದ ಮಾತಾಜಿ? ಮಿಸ್ಟರ್ S ವೃಂದಾವನದಲ್ಲಿ. ಎಸ್ ಓದ್ತೇನೆ. ಹರೇ ಕೃಷ್ಣ. ಮಿಸ್ಟರ್ S ವೃಂದಾವನದಲ್ಲಿ ಇರದಿದ್ದುದರಿಂದ ಪ್ರಭುಪಾದರು ಆ ಅವಕಾಶವನ್ನು ಮಿಸ್ಟರ್ S ಅವರ ಸೋದರರನ್ನು ಹಾಗೂ ವಕೀಲರನ್ನು ಕಂಡು ಮಾತಾಡಲು ಬಳಸಿಕೊಂಡರು. ಶ್ರೀಮತಿ ರಾಧಾರಾಣಿಯವರ ಹೆಸರಿನಲ್ಲಿ ಕೊಟ್ಟದ್ದನ್ನು ಹಿಂದಕ್ಕೆ ಪಡೆಯುವಂತಿಲ್ಲವೆಂದು ಪ್ರಭುಪಾದರು ಅವರಿಗೆ ತಿಳಿಸಿದರು. ಮಿಸ್ಟರ್ S ಸದ್ಯಕ್ಕೆ ಆ ಜಾಗದ ಮೇಲೆ ಯಾವುದೇ ಸ್ವಾಧೀನತೆ ಹೊಂದಿಲ್ಲವೆಂದು ಅವರ ಜೊತೆಗಾರರು ಒಪ್ಪಿದರು. ಈ ನಡುವೆ ಆ ಆಸ್ತಿಯ ಸುತ್ತ 12 ಅಡಿ ಎತ್ತರದ ಪ್ರಾಕಾರ ಕಟ್ಟಲು ಕೆಲಸಗಾರರು ತ್ವರಿತಗತಿಯಲ್ಲಿ ಕೆಲಸಕ್ಕೆ ತೊಡಗಿದ್ದರು. ಬೆಳಗ್ಗೆ ಮಾತಾಜಿ ಒಂದ್ ನಿಮಿಷ ಮಾತಾಜಿ. ಬೆಳಗ್ಗೆ 4 ಗಂಟೆಯ ಸಮಯದಲ್ಲಿ ಪ್ರಭುಪಾದರು ತಮ್ಮ ಕೊಠಡಿಯ ಕತ್ತಲ ಚಳಿಯಲ್ಲಿ ಕುಳಿತಿದ್ದರು. ಅವರ ಇಳಿ ಮೇಜಿನ ಮುಂದೆ ಒಂದು ಸಣ್ಣ ದೀಪ ಬೆಳಗುತ್ತಿತ್ತು. ಬೆಳಗ್ಗೆ 2 ಗಂಟೆಗೆ ಎದ್ದು ಅವರು ತಮ್ಮ ಮುಖ್ಯ ಕೊಠಡಿಗೆ ಶ್ರೀಮದ್ ಭಾಗವತದ ತಾತ್ಪರ್ಯಗಳನ್ನು ಹೇಳಿ ಬರೆಸಲು ಬಂದಿದ್ದವರು ಈಗ ಮೌನವಾಗಿ ಕುಳಿತಿದ್ದರು. ಅವರು ಒಂದು ಉಣ್ಣೆಯ ಟೋಪಿಯನ್ನು ಕಿವಿಗಳಿಗೆ ಮುಚ್ಚುವಂತೆ ಹಾಕಿಕೊಂಡಿದ್ದರು, ಸ್ವೆಟರ್ ಧರಿಸಿದ್ದರು ಮತ್ತು ಒಂದು ಬೂದು ಬಣ್ಣದ ಉಣ್ಣೆಯ ಚಾದರವನ್ನು ಹೆಗಲ ಮೇಲೆ ಹೊದ್ದಿದ್ದರು. 2 ರೆಕ್ಕೆಗಳಿದ್ದ ಬಾಗಿಲಿನ ಹೊರ ಬದಿಯಲ್ಲಿ ಅವರ ಸೇವಕನು ಕುಳಿತು ತನ್ನ ಗುರುಗಳು ಏನು ಮಾಡುತ್ತಿರುವರೆಂದು ಇಣುಕಿ ನೋಡುತ್ತಿದ್ದನು. ಕಳೆದ ಸಲ ಅಮೆರಿಕಾದ ಸಂಯುಕ್ತ ಸಂಸ್ಥಾನಗಳಿಗೆ ಭೇಟಿ ನೀಡಿದಾಗ ಪ್ರಭುಪಾದರು ಸತ್ ಸ್ವರೂಪದಾಸ್ ಗೋಸ್ವಾಮಿ ಎಂಬ ಒಬ್ಬ ಹೊಸ ಕಾರ್ಯದರ್ಶಿ ಸೇವಕನನ್ನು ಪಡೆದಿದ್ದರು. ಪ್ರಭುಪಾದರ ಹೊಸ ಸಹಾಯಕನು ವೃಂದಾವನದಲ್ಲಿ ಚಳಿಯಿದ್ದರೂ ಸಹ ತನ್ನ ಗುರುಗಳ ಸಾಮೀಪ್ಯ ದೊರೆತದ್ದರಿಂದ ಅಲ್ಲಿ ಸಂತೋಷವಾಗಿದ್ದನು. ಪ್ರಭುಪಾದರು ಗಂಟೆ ಬಡಿದರು. ಸೇವಕನು ಗಡಬಡಿಸಿ ಎದ್ದು ಬಾಗಿಲು ತೆರೆದು ಒಳಕ್ಕೆ ಬಂದನು. ಆ ವಿಶಾಲವಾದ ಕೊಠಡಿಯ ದೂರದ ಮೂಲೆಯಲ್ಲಿ ತಮ್ಮ ಇಳಿ ಮೇಜಿನ ಹಿಂದೆ ಪ್ರಭುಪಾದರು ಕುಳಿತಿದ್ದನ್ನು ಅವನು ಕಂಡನು. ಅವರು ಗಹನವಾಗಿ ಅಲೌಕಿಕ ಗಾಂಭೀರ್ಯದಿಂದ ತೋರುತ್ತಿದ್ದರು. ಅವರ ಸುಂದರ ತೀಕ್ಷ್ಣ ನೇತ್ರಗಳು ಮಿನುಗುತ್ತಿದ್ದವು. ಅವರಿಗೆ ನಮಸ್ಕರಿಸುತ್ತಾ ಸಸ್ವರೂಪನು ತನ್ನ ಗುರುಗಳೊಂದಿಗೆ ಅಲ್ಲಿರುವ ತನ್ನ ಸೌಭಾಗ್ಯವನ್ನು ನೆನೆದನು. ಅವನು ಕುಳಿತಾಗ ಪ್ರಭುಪಾದರು ಕೊಂಚ ತಲೆ ತೂಗಿದರು. ತನ್ನ ಸೌಭಾಗ್ಯವನ್ನು ಅವರು ಗುರುತಿಸುತ್ತಿದ್ದಾರೆಂದು ಅವನು ಭಾವಿಸಿದನು. ಇಳಿ ಮೇಜಿನ ಮುಂದೆ ನೆಲದ ಮೇಲೆ ಕುಳಿತು ಸಸ್ವರೂಪನು ಶ್ರೀಲಾ ಪ್ರಭುಪಾದರಿಗೆ ಅಭಿಮುಖನಾದನು. ಭಯ ಭಕ್ತಿಗಳಿಂದ ಅವನ ಮೈ ಬಿಗಿಯಿತು. ಪ್ರಭುಪಾದರು ಏನೇ ಅಪೇಕ್ಷಿಸಿದರೂ ಮಾಡಲು ಅವನು ಸಿದ್ಧನಾದನು. ಆದರೆ ತನ್ನಿಂದ ಸಾಧ್ಯವಿಲ್ಲದ ಏನನ್ನಾದರೂ ಅವರು ಹೇಳಬಹುದೇನೋ ಎಂಬ ಅಂಜಿಕೆಯೂ ಅವನಿಗಿತ್ತು. ಕೃಷ್ಣ ಪುಸ್ತಕದ 2ನೇ ಸಂಪುಟವನ್ನು ತೆಗೆದುಕೊಂಡು ಬಾ, ಪ್ರಭುಪಾದರು ಹೇಳಿದರು. ಸೇವಕನು ಓಡಿ ಕಪಾಟಿನಲ್ಲಿದ್ದ ಆ ಪುಸ್ತಕವನ್ನು ಹುಡುಕಿ ತಂದು ಮತ್ತೆ ಅವರ ಮುಂದೆ ಕುಳಿತನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಸರಿಕಮಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನವದೀಪ ಪುಣ್ಯಧಾಮ ಅನ್ನೋದು ಈ ಅಧ್ಯಾಯದ ಹೆಸರು. ಈ ನವದೀಪ ಪುಣ್ಯಧಾಮದಲ್ಲಿ ಅವರು ದೇವಸ್ಥಾನವನ್ನು ಕಟ್ಟುವಾಗ ಏನೇನು ಸಮಸ್ಯೆಗಳು ಬಂತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏಪ್ರಿಲ್ 1972ರಲ್ಲಿ ಪ್ರಭುಪಾದರು ಕೃಷ್ಣ ಬಲರಾಮ ಮಂದಿರದ ಬಗ್ಗೆ ಯಾವ ತರ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ರಂತೆ.
72 ಏಪ್ರಿಲ್ ತಿಂಗಳಿನಲ್ಲಿ ಅವರು ಮುಂಬೈಯಲ್ಲಿ ಕೇಂದ್ರದ ಯೋಜನೆಯನ್ನು ರೂಪಿಸಿದ ತಮ್ಮ ಅಂದ್ರೆ ಯಾವ ತರ ದೇವಸ್ಥಾನ ಕಟ್ಟಬೇಕು, ಮುಂಬೈನ ಕೇಂದ್ರದ ಯಾವ ಕಟ್ಟಿದ್ರಲ್ಲ ಅಂತ ಶಿಷ್ಯ ಸುರಭಿ ಜೊತೆ ಅವರು ಭಾರತದ ಪುನರುತ್ಥಾನ ವಾಸ್ತುಶಿಲ್ಪದ ವಿನ್ಯಾಸದ ಆಧಾರದ ಮೇಲೆ ಇದ್ದಿದ್ದು ನಕ್ಷೆ ತಯಾರು ಮಾಡು, ವೃಂದಾವನದ ನವದೀಪ ಪುಣ್ಯಧಾಮದಲ್ಲಿ ಕಟ್ಟೋ ದೇವಸ್ಥಾನದ ನಕ್ಷೆ ತಯಾರು ಮಾಡು ಅಂತ ಅವ್ರಿಗೆ ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಗೋಸ್ವಾಮಿ ಅವ್ರು ನಿರ್ಮಿಸಿದ್ದ ಮೂಲ ಗೋವಿಂದಜಿ ದೇವಸ್ಥಾನದ ಹತ್ತಿರ ಇದ್ದ ಅವ್ರ ದೇವಸ್ಥಾನ ಅವ್ರಿಗೆ ಇಷ್ಟ ಆಗಿತ್ತು. ಅದೇ ತರ ತೆರೆದ ಅಂಗಳ, ಅದರ ಕಮಾನು ಮತ್ತು ಗರ್ಭಗುಡಿಯ ಮುಂಭಾಗದಲ್ಲಿದ್ದ ಮೆಟ್ಟಿಲುಗಳು ಅವ್ರಿಗೆ ಇಷ್ಟ ಆಗಿತ್ತು. ಅದೇ ತರ ಲಕ್ಷಣ ಇರುವಂತದ್ದು ವೃಂದಾವನದಲ್ಲೂ ಒಂದು ದೇವಸ್ಥಾನ ಮಾಡ್ಬೇಕು ಅಂತ ಅವ್ರಿಗೆ ಇಚ್ಛೆ ಆಯ್ತು. ಅಲ್ಲಿ ಕಟ್ತಾ ಇದ್ದ ಕೃಷ್ಣ ಬಲರಾಮ ದೇವಸ್ಥಾನ ಅದೇ ತರ ಇರ್ಲಿ ಅಂತ ಒಬ್ಬ ವಾಸ್ತುಶಿಲ್ಪಿ ನೆರವಿಂದ ಅದೇ ತರ ಯೋಜನೆ ಸಿದ್ಧ ಮಾಡು ಅಂತ ಪ್ರಭುಪಾದರು ಹೇಳ್ತಾರೆ. ಅದೇ ತರ ಅವ್ರು ಸಿದ್ಧ ಮಾಡ್ತಾನೆ. ಅವ್ರು ಅನ್ಕೊಂತಾ ಇರ್ತಾರೆ ಇದು ವೃಂದಾವನದಲ್ಲಿ ಅತ್ಯಂತ ವೈಭವವಾಗಿರೋ ದೇವಸ್ಥಾನ ಆಗುತ್ತೆ. ಈ ದೇವಸ್ಥಾನ ನೋಡಕ್ಕೆ ದೆಹಲಿಯಿಂದ ಭಕ್ತರು ತಮ್ಮ ವಾರಾಂತ್ಯಗಳಲ್ಲಿ ಈ ಅವಕಾಶವರು ವೃಂದಾವನಕ್ಕೆ ಬಂದು ಈ ದೇವಸ್ಥಾನದಲ್ಲಿ ಕಳೀತಾರೆ ಅವರ ವಾರಾಂತ್ಯಗಳನ್ನು ಅಂತ ಅವರು ಯೋಚನೆ ಮಾಡ್ತಾ ಇದ್ರು. ಆ ದೇವಸ್ಥಾನ ಹೆಂಗಿರುತ್ತೆ ಅಂದ್ರೆ ಅದು ವೈಕುಂಠದಂಗೆ ನಿರ್ಮಿತ ಆಗ್ಬೇಕು, ಅಷ್ಟು ಅದ್ಭುತವಾಗಿ ನಿರ್ಮಿಸ್ಬೇಕು ನೀವು ಅಲ್ಲಿರೋ ದೇವಸ್ಥಾನನ. ಇಲ್ಲ ಅಂದ್ರೆ ನಿಮಗೆ ಕಳಂಕ ಬರುತ್ತೆ, ನೀವು ಅಮೆರಿಕಾದವರು ವಾಸ್ತುಶಿಲ್ಪದಲ್ಲಿ ಪರಿಣಿತರು ಅನ್ನೋದಿರಲ್ಲ, ಅದು ಕಳಂಕ ಬರುತ್ತೆ ಅಂತ ಅವರು ಹೇಳ್ತಾರೆ. ಈಗ ವೃಂದಾವನದ ಯೋಜನೆಯು ಇಸ್ಕಾನ್ ನಲ್ಲಿ ನಮ್ಮ ಅತ್ಯಂತ ಈ ವೃಂದಾವನದಲ್ಲಿ ಇಸ್ಕಾನ್ ಟೆಂಪಲ್ ಕಟ್ಟೋದಿದೆಯಲ್ಲ, ಅದು ನಮ್ಮ ಯೋಜನೆಗಳಲ್ಲಿ ಮುಖ್ಯವಾಗಿರೋ ಯೋಜನೆಗಳೇ ಒಂದು ಅಂತ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಗುರುದಾಸನ ಶಿಷ್ಯರು ಅಲ್ಲಿ ವೃಂದಾವನದಲ್ಲಿ ಇವರ ದೇವಸ್ಥಾನದ ಉಸ್ತುವಾರಿಕೆ ನೋಡ್ತಾ ಇರ್ತಾರೆ. ಅವ್ರ ಜೊತೆ ಪತ್ರ ವ್ಯವಹಾರದಲ್ಲಿ ಸಂಪರ್ಕ ಇಟ್ಕೊಂಡಿರ್ತಾರೆ ಪ್ರಭುಪಾದರು. ಗುರುದಾಸ್ ಅನ್ನೋರು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಆದ್ರೆ ಅವರು ಕೆಲವೊಂದು ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸಿರ್ತಾರೆ. ಉದಾಹರಣೆಗೆ ಅವ್ರು ಹೇಳ್ತಾರೆ, ಪ್ರಭುಪಾದರು ಹೇಳಿರ್ತಾರೆ ಬಾವಿ ತೋಡಿಸ್ಬೇಕು, ನಗರಸಭೆ ಅನುಮತಿ ಪಡ್ಕೋಬೇಕು ಅಂತ. ಆದ್ರೆ ಅವರು ಪಡ್ಕೊಂಡಿರಲ್ಲ. ಪಡ್ಕೋತೀನಿ ಅಂತಾನೆ ಅವ್ರು ಸಮಯ ಕಳೀತಾ ಇರ್ತಾರೆ. 1972ರಲ್ಲಿ ಅವ್ರು ಬರ್ತಾರಂತೆ, ಪ್ರಭುಪಾದರು ವೃಂದಾವನಕ್ಕೆ ಬರ್ತಾರೆ. ಅವಾಗ ಬಂದಾಗ ಅವ್ರು ನೋಡ್ತಾ ಇರ್ತಾನೆ, ಆ ವೃಂದಾವನದಲ್ಲಿರೋ ದೇವಸ್ಥಾನವನ್ನು ಗೋವಿಂದಜಿ ದೇವಸ್ಥಾನ ತರನೇ ಕಟ್ಟಬೇಕು ಅಂತ ನಾನು ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಸಾಕಷ್ಟು ಪತ್ರ ವ್ಯವಹಾರ ಆಗಿದೆ, ಆದ್ರೂ ನೀನೇನು ಅನುಷ್ಠಾನಕ್ಕೆ ತಂದಿಲ್ಲ. ಆದ್ರೆ ಇಲ್ಲಿ ನನಗೆ ಸುರಭಿ ಅನ್ನೋನು ಆ ದೇವಸ್ಥಾನಕ್ಕೆ ಯಾವ ತರ ಲಕ್ಷ್ಯ ಕೊಟ್ಟಿದ್ದಾನೋ ಅದು ಇಷ್ಟ ಆಗಿದೆ, ಇದೇ ತರ ಮಾಡೋಣ ಅಂತ ಅವ್ರು ಹೇಳ್ತಾರೆ ಗುರುದಾಸನಿಗೆ. ಈ ವಿಷಯವಾಗಿ ಮತ್ತೆ ಪತ್ರ ಬರೀತಾರೆ. ನೀವು 6 ತಿಂಗಳಿಂದ ಇದೇ ಕೆಲಸ ಮಾಡ್ತಾ ಇದ್ದೀರಾ, ಇದನ್ನ ಇನ್ನು ಇದಕ್ಕೆ ನಗರಸಭೆ ಅನುಮತಿನೇ ಪಡ್ಕೊಂಡಿಲ್ಲ, ಯಾಕೆ ಇಷ್ಟು ನಿಧಾನ ಮಾಡ್ತಾ ಇದ್ದೀರಾ ಅಂತ ಅವ್ರು ಕೇಳ್ತಾರೆ. ಅವರು ಇದುವರೆಗೂ ಪ್ರಭುಪಾದರು ಯೋಚನೆ ಮಾಡ್ತಾ ಇದ್ರು ವೃಂದಾವನದಲ್ಲಿ ದೇವಸ್ಥಾನ ಕಟ್ಸೋದು ತುಂಬಾ ಸುಲಭ ಅಂತ. ಆದ್ರೆ ಇಲ್ಲಿ ಇವ್ರು ಗುರುದಾಸ ಅನ್ನೋರು ಶಿಷ್ಯರು ಇಲ್ಲಿ ಕೆಲಸ ಮಾಡ್ತಾ ಇರೋ ನೀತಿ ನೋಡಿದಾಗ ಅವ್ರಿಗೆ ತಾಳ್ಮೆ ತುಂಬಾ ಕಡಿಮೆ ಆಗ್ತಾ ಇತ್ತಂತೆ. ಏನ್ ಇವ್ರು ಈ ತರ ಒಂದ್ ಸಣ್ಣ ಕೆಲಸ ಹೇಳಿದ್ರು ಅದನ್ನ ಇಷ್ಟು ದಿವಸ ಎಲ್ಲ ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಅದ್ರ ಜೊತೆಗೆ ಅವ್ರಿಗೆ ಇನ್ನೂ ಒಂದು ಯೋಚನೆ ಇತ್ತು, ಇದೇ ತರ ಹೋಗ್ತಾ ಇದ್ರೆ ನಾವು ಕಟ್ಟಿಸ್ಬೇಕು ಅಂತಿರೋ ದೇವಸ್ಥಾನದ ಖರ್ಚುಗಳು ಜಾಸ್ತಿ ಆಗುತ್ತೆ, ಅದರಿಂದ ನಿರ್ಮಾಣ ಕೆಲಸ ಬೇಗ ಮುಗಿಲಿಲ್ಲ ಅಂತಂದ್ರೆ ನಮ್ಗಿನ್ನೂ ತೊಂದರೆ ಆಗುತ್ತಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೆ ಅವರು ಯಾರು ಸಮರ್ಥವಾಗಿರೋ ಇನ್ನೊಬ್ರು ಇವನ್ ಜೊತೆಗೆ ಉಸ್ತುವಾರಿಕೆ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆತರ ಯೋಚನೆ ಮಾಡ್ತಾರೆ ಪ್ರಭುಪಾದರು. ಅವರು 1972 ಏಪ್ರಿಲ್ ಅಲ್ಲೇ ಹೇಳಿರ್ತಾರೆ, ವೃಂದಾವನದ ದೇವಾಲಯದಲ್ಲಿರೋ ವಿಗ್ರಹ ಏನಾಗಿರ್ಬೇಕು, ಕೃಷ್ಣ ಬಲರಾಮದ್ದೇ ಆಗಿರ್ಬೇಕು. ಮೇನ್ ದೇವಸ್ಥಾನದಲ್ಲಿರೋ ಮೂರ್ತಿಗಳು ಅದರಲ್ಲಿ ಕೃಷ್ಣ ಶ್ಯಾಮಲ ವರ್ಣ ಇರ್ಬೇಕು, ಬಲರಾಮ ಶ್ವೇತವರ್ಣ ಇರ್ಬೇಕು. ಅದು ಅವರ ಪತ್ರಿಕೆ ಮ್ಯಾಗಝಿನ್ ಪ್ರಿಂಟ್ ಮಾಡ್ತಾ ಇರ್ತಾರಲ್ಲ, ಬ್ಯಾಕ್ ಟು ಗಾಡೆಡ್ ಅಂತ, ಅದರ ಹಿಂದಿನ ಪುಟದಲ್ಲಿ ಇರುತ್ತೆ ಕೃಷ್ಣ ಬಲರಾಮನ ಭಂಗಿ. ಆ ಭಂಗಿದೇ ದೇವಸ್ಥಾನ, ಆ ಭಂಗಿದೇ ಚಿತ್ರ ಇರ್ಬೇಕು ಆ ವಿಗ್ರಹದಲ್ಲಿ ಅಂತ ಅವ್ರು ಹೇಳಿರ್ತಾರೆ. ಮತ್ತು ಕಟ್ಟಡ ಮುಂಭಾಗದಲ್ಲಿ ಶ್ರೀ ಕೃಷ್ಣ ಬಲರಾಮ ಮಂದಿರ ಅಂತ ಫಲಕವನ್ನು ಹಾಕ್ಬೇಕು ಅಂತ ಅವರು ಸೂಚನೆ ಕೊಟ್ಟಿರ್ತಾರೆ. ಈ ತರ ಕೃಷ್ಣ ಬಲರಾಮರ ವಿಗ್ರಹ ಆಗಿರ್ಬೇಕು ಅಂತ ಯೋಚನೆ ಮಾಡಿದಕ್ಕೆ ಒಂದು ಕಾರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದ್ರೆ ವೃಂದಾವನದಲ್ಲಿ ಬಹುಪಾಲು ದೇವಾಲಯ ಇರುತ್ತಂತೆ, ಎಲ್ಲ ರಾಧಾಕೃಷ್ಣಂದೇ ಆಗಿರುತ್ತೆ. ಆದ್ರೆ ಇಸ್ಕಾನ್ ದೇವಾಲಯನು ರಾಧಾಕೃಷ್ಣನೇ, ಆದ್ರೆ ಅದ್ರಲ್ಲಿ ಏನು ಡಿಫ್ರೆನ್ಸ್ ಅನ್ನಂಗೆ ಏನಿರೋಲ್ಲ. ಎಲ್ಲ ದೇವಸ್ಥಾನ ತರ ಅದು ಒಂದು ಸಾಮಾನ್ಯ ದೇವಸ್ಥಾನ ಆಗುತ್ತೆ. ಆದ್ರೆ ಇದು ವಿಶೇಷ ದೇವಸ್ಥಾನ ಆಗ್ಬೇಕು ಅಂತ ಪ್ರಭುಪಾದರ ಬಯಕೆ ಆಗಿತ್ತು. ಅದಕ್ಕೆ ಅವರು ಕೃಷ್ಣ ಬಲರಾಮರ ದೇವಸ್ಥಾನ ಆಗ್ಬೇಕು ಅಂತ ಅವ್ರು ಇಚ್ಛೆ ಪಟ್ರು. ಇದಕ್ಕೆ ಇನ್ನೂ ಒಂದು ಕಾರಣ ಇತ್ತು. ಇಲ್ಲಿ ಇಸ್ಕಾನ್ ಜಮೀನ್ ಯಾವ ಸ್ಥಳದಲ್ಲಿ ಇತ್ತು ಆ ಜಾಗದ ಹೆಸರು ರಮಣ ರೇತಿ ಅಂತ. ಈ ರಮಣ ರೇತಿ ಅನ್ನೋದು
5,000 ವರ್ಷಗಳ ಹಿಂದೆ ಕೃಷ್ಣ ಬಲರಾಮರು ತಮ್ಮ ಬಾಲಲೀಲೆಗಳನ್ನು ಪ್ರದರ್ಶಿಸುವಂತ ಸ್ಥಳ ಆಗಿತ್ತು ಈ ರಮಣ ರೇತಿ. ಅದರಿಂದ ಇಲ್ಲಿ ಕೃಷ್ಣ ಬಲರಾಮರು ಅದೇ ಜಾಗದ ಹತ್ರ ಇದೆಯಲ್ಲ, ಅದರಿಂದ ಇಲ್ಲಿ ನಾವು ಅದೇ ದೇವಸ್ಥಾನವನ್ನು ಕಟ್ಟಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ಆ ಜಾಗಕ್ಕೂ ಮತ್ತೆ ಆ ದೇವಸ್ಥಾನಕ್ಕೂ ಒಂದು ಸಂಬಂಧ ಬರುತ್ತೆ ಅಂತ ಅವ್ರು ಯೋಚನೆ ಮಾಡಿದ್ರು. ಆ ಕೃಷ್ಣ ಬಂದು ಸಹಸ್ರಾರು ವರ್ಷ ಕಳೆದಿದ್ರೇನು ಆ ರಮಣ ರೇತಿಯಲ್ಲಿ ಇರೋ ಪರಿಸರ ವಾತಾವರಣ ಎಲ್ಲ ಅವ್ನು ಬಂದು ಹೋದಾಗ ಹೆಂಗಿತ್ತು ಅದೇ ತರ ಇತ್ತಂತೆ ಈಗ್ಲೇನು. ಅವಾಗೇನು ಆ ಸಮಯದಲ್ಲೂ ಸಹ ನವಿಲುಗಳು ಮರಳಿನ ಮೇಲೆ ಓಡಾಡ್ತಾ ಇದ್ವಂತೆ. ಪಾರಿವಾಳಗಳ ಗುಟ್ಟರು, ಕೋಗಿಲೆ, ಇಂಚರ, ಹಸಿರು ಬಣ್ಣದ ಗಿಡಿಗಳು ಹಾರಾಟ, ವೃಂದಾವನದ ಅರಣ್ಯಗಳಿಂದ ನಿರಂತರವಾಗಿ ಬರ್ತಿರೋ ಶಬ್ದ, ಇದೆಲ್ಲ ಅದೇ ತರ ಇತ್ತು. ಪ್ರಭುಪಾದರು ಯಾವ ತರ ವರ್ಣನೆ ಮಾಡಿದ್ರು ಕೃಷ್ಣ ದೇವೋತ್ತಮ ಪರಮಪುರುಷ ಎಂಬ ಪುಸ್ತಕದಲ್ಲಿ ರಮಣ ರೇತಿಯಲ್ಲಿ ಗೊಲ್ಲರೊಂದಿಗೆ ಕೃಷ್ಣ ಬಲರಾಮರು ಆಟ ಆಡ್ತಿದ್ರು, ಅವ್ರು ವರ್ಣಿಸಿದ್ರಲ್ಲ ಅದೇ ತರ ಜಾಗ ಇನ್ನು ಅದೇ ತರ ಇತ್ತು. ಆದ್ರಿಂದ ಅದೇ ತರ ಆ ದೇವಸ್ಥಾನಕ್ಕೆ ಅದೇ ಹೆಸರು ಇಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಈ ಸ್ಥಳದಲ್ಲಿ ಅವರ ಆಟ ಪಾಠಗಳನ್ನೆಲ್ಲ ನಡೆದಿರೋದ್ರಿಂದ ಈ ಸ್ಥಳ ಆ ಸ್ಥಳದಲ್ಲಿರೋ ಮರಳು ಸಹ ತುಂಬಾ ಮೃದುವಾಗಿ ಚೆನ್ನಾಗಿತ್ತಂತೆ. ಆ ಜಾಗ ಕೃಷ್ಣ ಬಲರಾಮರು ಗೆಳೆಯರಾಗಿ ಆಟ ಆಡಿದ ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಸ್ಥಳ ಅಂತ ಅದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೂ, ಸಾಮಾನ್ಯ ಜನರಿಗೂ ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಒಂದು ದಾರಿ ಆಗುತ್ತೆ. ದೇವ್ರು ಇಲ್ಲೇ ಬಂದು ಆಟ ಆಡಿದಾನೆ, ಅದೇ ಜಾಗದಲ್ಲಿ ನಾವು ಇದೀವಿ ಅನ್ನೋ ಒಂದು ಅವ್ರಿಗೆ ಒಂದು ಏನು ಒಂದು ಇದು ಕೊಡುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ, ಫೀಲ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಯಾರು ನಿರಾಕಾರ ಬ್ರಹ್ಮ ಅಂತ ಧ್ಯಾನ ಮಾಡ್ತಾರೆ, ಇನ್ನು ಕೆಲವರು ಪರಮಶಕ್ತ ಅಂತ ಪೂಜಿಸ್ತಾರೆ, ಕೆಲವರು ಸಾಮಾನ್ಯ ಜೀವಿ ಅಂತ ಪರಿಗಣಿಸ್ತಾರೆ ಕೃಷ್ಣನನ್ನ. ಆ ಪರಮ ಸತ್ಯ ಸ್ವರೂಪ ಕೃಷ್ಣ ವೃಂದಾವನದ ಗೊಲ್ಲರ ಹುಡುಗರಿಗೆ ಶಾಶ್ವತ ಗೆಳೆಯ ಆಗಿರ್ತಾನೆ. ಅವರ ಜನ್ಮ ಜನ್ಮಾಂತರಗಳ ಪುಣ್ಯದ ಫಲವಾಗಿ ಅವರು ರಮಣ ರೇತಿಯಲ್ಲಿ ಅವ್ರ ಗೆಳೆಯರ ಹಿಂದಿನ ಜನ್ಮದ ಪುಣ್ಯದಿಂದ ಕೃಷ್ಣ ಬಲರಾಮನೊಂದಿಗೆ ಅಲ್ಲಿ ಕ್ರೀಡೆ ಆಡೋ ಅಂತ ಅವಕಾಶ ಅಥವಾ ಒಂದು ಸಾಮರ್ಥ್ಯವನ್ನು ಅವ್ರು ಗಳಿಸ್ಕೊಂಡಿರ್ತಾರೆ ಅಂತ ಗೆಳೆಯರು ಅವ್ರದ್ದೆಲ್ಲರ ನೆನಪನ್ನ ಇಲ್ಲಿ ಹೇಳ್ತಾ ಇದಾರೆ, ಯಾವ ತರ ಇತ್ತು ಆ ಜಾಗ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಇಲ್ಲಿ ಕೃಷ್ಣ ಬಲರಾಮನ ದೇವಸ್ಥಾನ ಸ್ಥಾಪಿಸೋದಕ್ಕೆ ಇನ್ನೂ ಒಂದು ಉದ್ದೇಶ ಪ್ರಭುಪಾದ್ರದ್ದು ಏನಾಗಿರುತ್ತೆ ಅಂದ್ರೆ, ಇದು ವಿದೇಶಿ ಪ್ರವಾಸಿಗರು, ದೆಹಲಿಯ ಪ್ರವಾಸಿಗರು ಮತ್ತು ಅವರ ಶಿಷ್ಯರು ಎಲ್ಲರಿಗೂ ಸಹ ರಮಣ ರೇತಿಯ ಪ್ರಶಾಂತ ಲೋಕೋತ್ತರ ವಾತಾವರಣ ಹೇಗಿರುತ್ತೆ ಅನ್ನೋದು ಅವರು ಸವಿಲಿ ಅನ್ನೋದು ಪ್ರಭುಪಾದರ ಇಚ್ಛೆ ಆಗಿತ್ತು. ಮತ್ತೆ ಇದು ಪ್ರಮುಖ ಅಂತಾರಾಷ್ಟ್ರೀಯ ಪ್ರವಾಸ ಸ್ಥಳವಾಗಿ ಮುಂದೆ ತುಂಬಾ ಪ್ರಮುಖವಾಗುತ್ತೆ, ತುಂಬಾ ಪ್ರಖ್ಯಾತಿಗೊಳ್ಳುತ್ತೆ ಅಂತ ಅವರು ಹೇಳ್ತಾ ಇದ್ರು. ಅದೇ ಸಮಯದಲ್ಲಿ ಅವರು ಅಲ್ಲಿರೋ ಬೇರೆ ದೇವಸ್ಥಾನಗಳಲ್ಲಿ ಸೇರಿರೋ ಅಂತ ಜನರು ಭಾರತಕ್ಕೆ ಬಂದವ್ರಿಗೆಲ್ಲ ಅವ್ರಿಗೇನೇನೋ ಕೆಟ್ಟ ಅನುಭವಗಳಾಗ್ತಾರಲ್ಲ, ಆ ತರ ಅನುಭವಗಳು ಇವ್ರಿಗೆ ಆಗ್ಬಾರ್ದು, ಮತ್ತೆ ಯಾವುದೇ ಅನಧಿಕೃತ ಸ್ಥಳಗಳಾಗಿರ್ಬಾರ್ದು ಅಂತ ವಂಚಕರಿಂದ ಇವ್ರದೆಲ್ಲ ಮುಕ್ತವಾಗಿರ್ಬೇಕು ಇಸ್ಕಾನ್ ಕೇಂದ್ರ ಅನ್ನೋದು ಅವರು ಪ್ರಭುಪಾದರ ಇಚ್ಛೆ ಆಗಿತ್ತು. ಆಮೇಲೆ ಅವ್ರು ಇನ್ನೂ ಒಂದು ಹೇಳ್ತಾರೆ, ಇಲ್ಲಿ ಒಂದು ಯುರೋಪಿಯನ್ ಪ್ರಚಾರ ಕೇಂದ್ರ ತೆರೆಯಿರಿ, ಅದು ವೃಂದಾವನಕ್ಕೆ ಬರೋ ಎಲ್ಲಾ ಪ್ರವಾಸಿಗಳನ್ನು ಮತ್ತು ಹಿಪ್ಪಿಗಳನ್ನು ಅದರಲ್ಲಿ ಸೇರಿಸ್ಕೊಡಿ, ಅವರಿಗೆ ಒಳ್ಳೆ ಪ್ರಸಾದ ಕೊಡಿ, ಕೀರ್ತನೆ ಕೊಡಿ, ಅವ್ರನ್ನ ದೇವಾಲಯ ಶುದ್ಧೀಕರಣ ಪುಸ್ತಕ ಅಧ್ಯಯನದಲ್ಲಿ ಅವ್ರನ್ನ ತೊಡಗಿಸಿ, ಅವ್ರಿಗೆ ಈ ತರ ಭಕ್ತರಾಗಲು ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಜಾಗದಲ್ಲಿ ವೃಂದಾವನದಲ್ಲಿ ಇದನ್ನೆಲ್ಲ ಮಾಡ್ಬೇಕು ಅನ್ನೋದು ಪ್ರಭುಪಾದರ ಇಚ್ಛೆ ಆಗಿತ್ತು. ಅವರು ಈ ಕೃಷ್ಣ ಬಲರಾಮನ ವಿಗ್ರಹಗಳನ್ನ ಏಕೆ ಆಯ್ಕೆ ಮಾಡ್ಕೊಂಡ್ರು ಅನ್ನೋದಕ್ಕೆ ಇನ್ನೂ ಒಂದು ಕಾರಣ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಬಲರಾಮ ಅನ್ನೋದು ಕೃಷ್ಣನ ಪ್ರಥಮ ವಿಸ್ತರಣೆ, ಅವನು ಸಂಕರ್ಷಣ ಅಂದ್ರೆ ಸಕಲ ಬ್ರಹ್ಮಾಂಡಗಳನ್ನು ಎತ್ತಿ ಹಿಡಿದಿರೋನು ಅವನೇ ಸಂಕರ್ಷಣ. ಆದ್ದರಿಂದ ಯಾರು ವೈಷ್ಣವರಾಗಿರ್ತಾರೋ ಅವರು ತಮ್ಮ ಬಲರಾಮನನ್ನು ತಮ್ಮ ಆಧ್ಯಾತ್ಮಿಕ ಶಕ್ತಿಗೆ ಪೂಜೆಗಾಗಿ ಪೂಜಿಸ್ತಾರಂತೆ. ಆದ್ರಿಂದ ಇಲ್ಲಿ ಅವನ ದೇವಾಲಯ ಕಟ್ಟಬೇಕು ಅನ್ನೋದು ಪ್ರಭುಪಾದರು ಇನ್ನೊಂದು ಕಾರಣ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಹೇಳಿದರು, ನಿಮ್ಮ ಶಕ್ತಿಹೀನತೆಯನ್ನು ನೀಗಿಸಲು ನೀವು ಬಲರಾಮನನ್ನು ಪ್ರಾರ್ಥಿಸಬಹುದು. ಆಧ್ಯಾತ್ಮಿಕ ಶಕ್ತಿಯ ಆಕಾರವಾದ ಬಲರಾಮನನ್ನು ಮೂಲ ಗುರು ಎಂದು ತಿಳಿಯುತ್ತಾರೆ. ಯಾಕೆಂದ್ರೆ ಈ ವೈಷ್ಣವರೆಲ್ಲ ಬಲರಾಮನನ್ನ ಮೂಲ ಗುರು ಅಂತ ತಿಳಿತಾರೆ. ಅವರನ್ನು ತಮ್ಮ ಶಕ್ತಿಹೀನತೆಯನ್ನು ನೀಗಿಸಿ ಆಧ್ಯಾತ್ಮಿಕದಲ್ಲಿ ನಮಗೆ ಪ್ರಗತಿ ಕೊರಕ್ಕೆ ಬಲರಾಮನನ್ನು ಪ್ರಾರ್ಥನೆ ಮಾಡಕ್ಕೆ ಇದು ಒಂದು ಒಳ್ಳೆ ಜಾಗ ಆಗುತ್ತೆ ಅಂತ ಅವ್ರು ಇಚ್ಛೆ ಪಟ್ಟಿದ್ರು. ಪ್ರಭುಪಾದರ ಬೇರೆ ದೇವಸ್ಥಾನಗಳಲ್ಲಿ ಇರುವಂತೆ ಇಲ್ಲೂ ಮೂರು ಪೀಠ ಇರುತ್ತೆ. ಒಂದರಲ್ಲಿ ಕೃಷ್ಣ ಬಲರಾಮನ ವಿಗ್ರಹ, ಪಕ್ಕದಲ್ಲಿ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳ ವಿಗ್ರಹ ಇರುತ್ತೆ. ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ ಮತ್ತು ನಿತ್ಯಾನಂದ ಪ್ರಭುಗಳು ಬಲರಾಮ. ಇನ್ನು ಕೃಷ್ಣ ಬಲರಾಮ ಮಂದಿರವು
ಇದನ್ನು ಈ ತರ ಇದೆ ನಿತ್ಯಾನಂದರು ಬಲರಾಮ ಇದನ್ನ ಪ್ರಪಂಚಕ್ಕೆ ತೋರ್ಸ್ಕೊಡುತ್ತೆ ಈ ದೇವಸ್ಥಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯಾನಂದ ಪ್ರಭುಗಳು ಮುಖ್ಯವಾಗಿ ಕೃಷ್ಣನ ಕೃಪಾವತಾರ, ಬಲರಾಮನ ಕೃಷ್ಣನ ಕೃಪಾವತಾರ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅವರು ಪತಿತ ಬದ್ಧಾತ್ಮರ ಬಗ್ಗೆ ಕರುಣಾಮಯರಾದ ದೇವ ಸ್ವರೂಪ ಅಂತನೂ ನಿತ್ಯಾನಂದ ಪ್ರಭುಗಳಿಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಹೀಗೆ ಕೃಷ್ಣ ಬಲರಾಮರನ್ನು ಚೈತನ್ಯ ಮತ್ತು ನಿತ್ಯಾನಂದರೆಂದು ಪೂಜಿಸುವುದು ಕೃಷ್ಣ ಪ್ರಜ್ಞೆಯ ಪ್ರಸಾರವನ್ನು ಒತ್ತಿ ಹೇಳುತ್ತದೆ. ಅಂದ್ರೆ ಇವರು ಚೈತನ್ಯ ನಿತ್ಯಾನಂದರನ್ನು ಒಟ್ಟಿಗೆ ಪೂಜೆ ಮಾಡೋದು ಕೃಷ್ಣ ಪ್ರಜ್ಞೆಯ ಪ್ರಸಾರವನ್ನು ಒತ್ತಿ ಹೇಳುತ್ತೆ ಅನ್ನೋದು ಅವರ ಇಚ್ಛೆ ಆಗಿತ್ತು. ಅದ್ರ ಜೊತೆಗೆ ರಾಧಾ ಶ್ಯಾಮಸುಂದರ ವಿಗ್ರಹಗಳನ್ನು ಅವರ ಗೊಲ್ಲ ಸೇವಕಿಯರಾದ ಲಲಿತಾ ವಿಶಾಖ ವಿಗ್ರಹಗಳೊಂದಿಗೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪ್ರಭುಪಾದರ ಇಚ್ಛೆ ಆಗಿತ್ತು. ಪ್ರಭುಪಾದರು ಸದಾಕಾಲ ವೃಂದಾವನದಲ್ಲಿ ಇರಕ್ ಆಗ್ತಾ ಇರಲಿಲ್ಲ. ಅವ್ರು ಯಾವಾಗ ವೃಂದಾವನದಲ್ಲಿ ಇರ್ತಾರೋ ಅವಾಗ ಕೆಲಸ ನಡೀತಾ ಇತ್ತು. ಅವರು ಅಲ್ಲಿಂದ ದೂರ ಆದ ತಕ್ಷಣ ಅವರು ಅದರ ಕೆಲಸದ ಪ್ರಗತಿ ಕುಂಠಿತ ಆಗ್ತಾ ಇತ್ತು. ಯಾಕೆ ಅಂದ್ರೆ ಗುರುದಾಸನಿಗೆ ಈ ಕೆಲಸದಲ್ಲಿ ಒಂದು ಅನುಭವ ಇರ್ಲಿಲ್ಲ. ಅವನನ್ನ ಅಗ್ಗದ ಬಾಬು ಅಂತ ಕರೀತಾ ಇದ್ರಂತೆ. ಅಂದ್ರೆ ಅವನು ತುಂಬಾ ಬೇಗ ಮೋಸ ಹೋಗ್ತಾ ಇದ್ದಂತೆ, ವ್ಯವಹಾರ ನಿಭಾಯಿಸೋದಕ್ಕೆ ಅಷ್ಟು ಚೆನ್ನಾಗಿ ಬರ್ತಾ ಇರ್ಲಿಲ್ಲ. ಆದ್ರೂ ಪ್ರಭುಪಾದರು ಅವನಿಗೇನು ಬೈತಾ ಇರ್ಲಿಲ್ಲ. ಅದಕ್ಕೋಸ್ಕರ ಅವನಿಗೆ ಹಣ ಸರಿಯಾಗಿ ನಿರ್ವಹಣೆ ಮಾಡಕ್ ಬರೋದಿಲ್ಲ ಅಂತಾನೆ ಅವರು ಒಂದು ಕಠಿಣವಾದ ಕ್ರಮವನ್ನು ಏರ್ಪಾಟ್ ಮಾಡಿದ್ರಂತೆ. ಯಾಕೆ ಅಂದ್ರೆ ಅವರು ಪ್ರಯಾಣದಲ್ಲಿರ್ಲಿ ಎಲ್ಲೇ ಇರ್ಲಿ ಅಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಆಗ್ಬೇಕಾದ್ರೂ ಅವರ ಸಮ್ಮತಿ ಪಡಿಬೇಕಾಗಿತ್ತು. ಮತ್ತೆ ಇನ್ನೊಬ್ಬ ಅಧ್ಯಕ್ಷ ಇರ್ತಾರೆ ತೇಜಸ್ ಅನ್ನೋರು, ಅವರು ಸೈನ್ ಮಾಡ್ಬೇಕಾಗಿತ್ತು, ಪ್ರಭುಪಾದರು ಸೈನ್ ಮಾಡ್ಬೇಕಾಗಿತ್ತು. ಈ ಎರಡು ಸಹಿ ಇದ್ದಾಗ ಮಾತ್ರ ಅವನಿಗೆ ದುಡ್ಡು ಸಿಗ್ತಾ ಇತ್ತು ಗುರುದಾಸನಿಗೆ. ಆ ತರ ಒಂದು ಕ್ರಮವನ್ನ ಮಾಡಿರ್ತಾರೆ. ಹಣಕಾಸನ್ನ ಪೋಲ್ ಮಾಡ್ತಾನೆ ಈ ಗುರುದಾಸ ಅನ್ನೋರು ಅಂತ. ಅದಕ್ಕೋಸ್ಕರನೇ ಎಲ್ಲಾ ವ್ಯವಹಾರ ವಹಿವಾಟುಗಳು ಇರುತ್ತೇನೆ ಅಂತಾನೆ ಪ್ರಭುಪಾದರಿಗೆ ಸ್ವತಃ ತಮ್ಮ ದೇವಸ್ಥಾನ ನಿರ್ಮಾಣದ ಹೊಣೆ ತಾವೇ ಹೊತ್ಕೊಳ್ಳಕ್ಕೆ ಅವ್ರಿಗೆ ಯಾವಾಗೂ ಇಷ್ಟ ಇರ್ಲಿಲ್ಲ. ಆದ್ರೆ ವೃಂದಾವನದಲ್ಲಿನ ಎಲ್ಲಾ ಖರ್ಚು ಮೇಲ್ವಿಚಾರಣೆಯನ್ನು ಎಲ್ಲರೂ ಅವರೇ ವಹಿಸಿ ಅಂತ ಒತ್ತಾಯ ಮಾಡಿದ್ರಿಂದ ಅದನ್ನ ವಹಿಸ್ಕೊಂಡಿದ್ರು. ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿದ್ರೇನು ಎಷ್ಟೋ ಬಾರಿ ಇವನು ಗುರುದಾಸ ಅನ್ನೋನು ಹಣವನ್ನು ಅಪವ್ಯಯ ಮಾಡ್ಬಿಡ್ತಾ ಇದ್ದಂತೆ. ನಿರ್ಮಾಣ ಕಾರ್ಯಗಳಿಗೆ ಮೀಸಲಾಗಿದ್ದ ಹಣನ ಬೇರೆ ಕಾರ್ಯಕ್ಕೆ ಉಪಯೋಗಿಸ್ಕೊಂಡ್ಬಿಡ್ತಾ ಇದ್ದ. ಮತ್ತೆ ಸಾಮಾನ್ ತರೋ ಮುಂದೆ ವರ್ತಕರಿಂದ ಎಲ್ಲಿಂದ ಅವ್ರು ಸಾಮಾನ್ ತರಿಸ್ಬೇಕಾಗಿತ್ತೋ ನಿರ್ಮಾಣ ಕಾರ್ಯಕ್ಕೆ ಅವರಿಂದ ವಂಚನೆಗೊಳಗಾಗ್ತಾ ಇದ್ದಂತೆ. ಆ ತರ ಎಲ್ಲ ನಡೀತಾ ಇತ್ತು ಅಂತ ಇಲ್ಲಿ ಹೇಳ್ತಾ ಇದಾರೆ. ಅವಾಗ 1972 ಕಾರ್ತಿಕ ಮಾಸದ ನಂತರ ಪ್ರಭುಪಾದರು 1 ವರ್ಷದವರೆಗೆ ವೃಂದಾವನದಿಂದ ದೂರ ಇರ್ತಾರಂತೆ. ಬರೀ ಪತ್ರದ ಮೂಲಕನೇ ಅಲ್ಲಿನ ವ್ಯವಹಾರ ವಹಿವಾಟುಗಳನ್ನ ನಿರ್ದೇಶನ ಕೊಡ್ತಾ ಇರ್ತಾರೆ. ಕೃಷ್ಣ ಪ್ರಜ್ಞಾ ಆಂದೋಲನ ಎಲ್ಲಾ ಭೂಖಂಡದಲ್ಲೂ ತ್ವರಿತಗತಿಯಿಂದ ಬೆಳೆತಿದ್ರಿಂದ ಅವರು ಎಲ್ಲಾ ಸ್ಥಳಗಳಿಗೂ ಭೇಟಿ ನೀಡಬೇಕಾಗಿರೋದು ಅವರ ಅನಿವಾರ್ಯತೆ ಆಗಿರುತ್ತೆ. ಅದ್ರ ಜೊತೆಗೆ ಆದ್ರೂ ಸಹ ಅವರ ಮೂರು ಯೋಜನೆ, ಒಂದು ಮುಂಬೈ, ವೃಂದಾವನ, ಮಾಯಾಪುರ, ಈ ದೇವಾಲಯಗಳನ್ನ ಭಾರಿ ತುಂಬಾ ದೊಡ್ಡ ಬಂಡವಾಳಕ್ಕೆ ಹೂಡಿದ ವಿಷಯ ಆಗಿರೋದ್ರಿಂದ ಅದು ಆ 3 ದೇವಾಲಯಗಳ ಎಲ್ಲಾ ವಿಷಯನೂ ಪತ್ರದ ವ್ಯವಹಾರದ ಮೂಲಕ ಅವ್ರು ಮಾಡ್ತಾ ಇದ್ರಂತೆ. ಪ್ರಭುಪಾದರು ಹೆಚ್ಚು ಸದ ಈ ವೃಂದಾವನಕ್ಕೆ ಬರ್ತಾ ಇರ್ಲಿಲ್ಲ. ಆದ್ರೆ ಇದು ಕಾರಣ ಏನಪ್ಪಾ ಅಂದ್ರೆ ಗುರುದಾಸನೇ ಅವ್ರಿಗೆ ಒಂದು ಆಶಾದಾಯಕ ಪತ್ರ ಬರೀತಾ ಇದ್ದಂತೆ. ಇಲ್ಲ, ನಾವು 1973 ಜನ್ಮಾಷ್ಟಮಿ ಟೈಮ್ಗೆ ದೇವಸ್ಥಾನವನ್ನು ಮುಗಿಸ್ಬಿಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಅವ್ನು ಕೊಟ್ಟಿರ್ತಾನೆ. ಆ ಅವನ ಜೊತೆಗೆ ಅವನ ಕೆಲಸದ ನಿರ್ಮಾಣವನ್ನು ವಹಿಸ್ಕೊಂಡಿರೋ ಇನ್ನೊಬ್ಬ ಭಕ್ತನ ಹೆಸರು ಸುರಭಿ ಅಂತ. ಅವ್ರಿಗೆ ಗೊತ್ತಿರುತ್ತೆ ಅದು ಕೆಲಸ ನಡೀತಾ ಇಲ್ಲ ಅಂತ. ಆದ್ರೂ ಗುರುದಾಸರು ಪ್ರಭುಪಾದರು ಖುಷಿ ಆಗ್ಲಿ ಅನ್ಬಿಟ್ಟು ನಿರ್ಮಾಣ 73 ಜನ್ಮಾಷ್ಟಮಿಗೆ ಕೆಲಸ ಮುಗಿಸ್ತೀವಿ ಅಂತ ಹೇಳಿರ್ತಾನೆ. ಈ ಮಾತು ಅವ್ರಿಗೊಂದ್ ಸ್ವಲ್ಪ ಸಮಾಧಾನ ತಂದಿರುತ್ತೆ. ಅವರು ಹೇಳ್ತಾರೆ, ಗುರುದಾಸ ಈ ಸತಿನಾರು ತನ್ನ ಮಾತು ಉಳಿಸ್ಕತಾನೆ ಅಂತ ಹೇಳಿಟ್ಟು ಅವ್ರಿಗೆ ಅನ್ಕೊಂತಾರೆ, ಮುಂದಿನ ಜನ್ಮಾಷ್ಟಮಿ ವೇಳೆಗೆ ನೀನ್ ಕೆಲಸ ಪೂರ್ಣ ಮಾಡಿದ್ರೆ ಅದು ನಿನಗೆ ದೊಡ್ಡ ಕೀರ್ತಿ ತರುತ್ತೆ. ಆವಾಗ ನಾನು ಜಗತ್ತಿನ ಯಾವ ಭಾಗದಲ್ಲಿದ್ರು ನಾನು ವೃಂದಾವನಕ್ಕೆ ಬರ್ತೀನಿ. ಆದ್ರೆ ನೀನು ನಿನ್ ಮಾತನ್ನ ಉಳಿಸ್ಕೋಬೇಕು, ಅದಕ್ಕಾಗಿ ತುಂಬಾ ಶ್ರಮ ಪಡ್ಬೇಕು, ಇಲ್ದಿರೋ ನಿರಾಸೆ ಆಗುತ್ತೆ, ಕೋಪ ಬರುತ್ತೆ ಅಂತೆಲ್ಲ ಪತ್ರ ಬರೆದಿರ್ತಾರೆ. ಅಲ್ಲಿ ವೃಂದಾವನದಲ್ಲಿರೋ ಭಕ್ತರು ಸಹ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಮುಂಗಾರು ಶುರುವಾಗಕ್ ಮುಂಚೆನೆ ನಿರ್ಮಾಣ ಕಾರ್ಯ ಮುಗಿಸ್ಕೋಬೇಕು ಅಂತ ನಮ್ಮ ಪ್ರಭುಪಾದರು ಹೇಳಿರ್ತಾರೆ. ಎಚ್ಚರಿಕೆನೂ ಸಹ ಕೊಟ್ಟಿರ್ತಾರೆ. ಅದೇ ತರ ನಡಿಬೇಕು ಅಂತ ಅವ್ರು ತುಂಬಾ ಕಷ್ಟನೂ ಪಡ್ತಾ ಇರ್ತಾರೆ. ಆದ್ರೆ ನಿಗದಿತ ವೇಳೆಯಲ್ಲಿ ಕೆಲಸ ಮುಗಿಯೋದು ಅಸಾಧ್ಯ ಅಂತ ತೋರ್ತಾ ಇರುತ್ತೆ. ಯಾಕೆ ಅಂದ್ರೆ ಇನ್ನು ಅಲ್ಲಿ ಕೆಲಸ ಅವನು ಅನ್ಕೊಂಡಷ್ಟು ಮಟ್ಟದಲ್ಲಿ ವೇಗವಾಗಿ ಕೆಲಸ ನಡೀತಾ ಇರಲ್ಲ. ಇನ್ನೂ ಕಂಬಿ ಕಟ್ಟಿದ್ರಷ್ಟೇ. ಮತ್ತೆ ಅಲ್ಲಿ ಕೇವಲ 3-4 ಜನ ಭಕ್ತರು ಮಾತ್ರ ಇದ್ರು. ಮತ್ತೆ ಕೆಲಸಗಾರರು ಜಾಸ್ತಿ ಇರ್ಲಿಲ್ಲ. ಅವ್ರನ್ನ ಸಂಘಟನೆ ಮಾಡಕ್ಕೆ ಕಷ್ಟ ಆಗ್ತಾ ಇತ್ತು. ಹಣ ಸಂಗ್ರಹ ಇದೆಲ್ಲದ್ರೂ ಸಹ ಕಷ್ಟ ಆಗ್ತಾ ಇತ್ತು. ಆ ಸತಿ ಬೇಸಿಗೆನೂ ಸಹ ತುಂಬಾ ಜೋರಾಗಿತ್ತಂತೆ. ಬಿಸಿಲು ತುಂಬಾ ಜೋರಾಗಿತ್ತು.
ಸಿಮೆಂಟು ಮತ್ತೆ ಮರಳಿನ ಬೆಲೆನೂ ಎಲ್ಲ ಒಂದಕ್ಕಿಂತ 2 ಪಟ್ಟು ಜಾಸ್ತಿ ಆಗಿತ್ತು. ಆದ್ರೂ ಪ್ರಭುಪಾದರು ಗುರುದಾಸ ಅನ್ನೋನು ಹೇಳ್ತಾ ಇದ್ನಲ್ಲ ಮುಗಿಸ್ತೀನಿ ಅಂತ, ಅದೇ ತರ ಅವನಿಗೆ ಒಂಥರ ಪ್ರೋತ್ಸಾಹ ಕೊಟ್ಕೊಂಡು ಉತ್ತೇಜನ ಕೊಟ್ಕೊಂಡು ಇದ್ರು ಅವ್ರು ಪ್ರಭುಪಾದರು. ಅವ್ನು ಮುಗಿಸಲ್ಲ ಅಂತ ಗೊತ್ತಿದ್ರು ನಿಜಾಂಶವನ್ನು ಅವ್ರಿಗೆ ಗ್ರಹಿಸಬಲ್ಲವ್ರು ಆಗಿದ್ರೇನು ಅವ್ರ ಗುರುದಾಸರಿಗೆ ಎಚ್ಚರಿಕೆ ಕೊಡ್ತಾ ಇದ್ರು. ಕೆಲಸ ಬರದಿಂದ ಮಾಡ್ಬೇಕು, ಹಣ ದುರುಪಯೋಗ ಆಗ್ಬಾರ್ದು, ನೀನ್ ಹೇಳಿದ ಸಮಯಕ್ಕೆ ಕೆಲಸ ಮುಗಿಸ್ಬೇಕು, ಈ ತರ ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಅದೇ ತರ ಹೇಳ್ಕೊಂಡು ಹೋದ್ರೇನು ಆ ಜನ್ಮಾಷ್ಟಮಿ ಟೈಮ್ಗೆ ಕೆಲಸ ಮುಗಿಯೋದೇ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಆದ್ರೂ ಪ್ರಭುಪಾದರು ನಿರಾಸೆ ಅಂತ ತೋರಿಸ್ಕೊಳ್ಳಿಲ್ವತ್ತೆ. ಅದಕ್ಕೆ ಬದಲಾಗಿ ಅವರು ನಾವಾಗಿದ್ರೆ ನೀ ಹೇಳ್ತೇವೆ ಮುಗಿಸ್ಲಿಲ್ಲ ಅಂತ ಅವನಿಗೆ ಮತ್ತೆ ಮಾತಾದ್ರೂ ಆಡ್ತೀವಿ. ಆದ್ರೆ ಪ್ರಭುಪಾದರು ಆ ನಿರಾಸೆಯನ್ನು ತಮ್ಮೊಳಗೆ ಇಟ್ಕೊಂಡು ಅವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆಯ್ತು, ಕೊಡೆ ಪಕ್ಷ ನೆಕ್ಸ್ಟ್ ಅಕ್ಟೋಬರ್ಗಾದ್ರೂ ಮುಗಿಸು, ಅಕ್ಟೋಬರ್ ಅಷ್ಟೊತ್ತಿಗೆ ನಾನು ವೃಂದಾವನಕ್ಕೆ ಬರ್ತೀನಿ, ಅವಾಗ ನನ್ಗೆ ಉಳ್ಕೊಳಕ್ಕೆ ನನ್ ಮನೆ ಆದ್ರೂ ಮುಗಿಸು, ಅದನ್ನಾದ್ರೂ ಬೇಗ ಮುಗಿಸ್ಕೊಡು ಅಂತ ಕೇಳ್ತಾರೆ. ಅವಾಗ ಅದನ್ನ ಅವರು ಹೇಳಿರ್ತಾರೆ. ಆದ್ರೇನು ಆ ಸಮಯಕ್ಕೆ ಅವ್ನು ಬರೋ ಸಮಯಕ್ಕೆ ಆ ಕೊಠಡಿ ಸಹ ಪೂರ್ಣ ಮಾಡೋದಕ್ಕೆ ಅವನಿಗೆ ಆಗೋದಿಲ್ಲ. ಅವ್ರು 1 ವಾರ ಕಾಲ ಅವ್ರ ಸ್ನೇಹಿತರ ಮನೆಯಲ್ಲಿ ಉಳಿಬೇಕಾಯ್ತಂತೆ. ಆದ್ರೂ ಅವರು ಗುರುದಾಸನ ಕೆಲಸದಿಂದ ತೆಗಿಲಿಲ್ಲ. ಬದಲಾಗಿ ಅವನಿಗೆ ಈ ತರ ಹೆಂಗ್ ಕೆಲಸ ಮಾಡ್ಬೇಕು, ಯಾವ ತರ ಮಾಡ್ಬೇಕು ಅನ್ನೋ ಯೋಜನೆಗಳನ್ನ, ದಾರಿಯನ್ನ ಅವ್ರು ತೋರಿಸ್ತಾ ಇದ್ರಂತೆ. ಹಿಂಗಲ್ಲ, ಹಿಂಗ್ ಮಾಡು, ಬೇಗ ಆಗುತ್ತೆ, ಆ ತರ ಮಾಡು, ಈ ತರ ಅಂತ. ಅದೇ ಸಮಯಕ್ಕೆ ಅವರು ತಮ್ಮ JCB ಕಾರ್ಯದರ್ಶಿಯಾಗಿ ತಮಾಲ ಕೃಷ್ಣ ಗೋಸ್ವಾಮಿ ಅವರಿಗೆ ಪತ್ರ ಬರೀತಾರೆ. ನಾನು ಈಗ ವೃಂದಾವನಕ್ಕೆ ಬಂದಿದ್ದೀನಿ, ಆದ್ರೆ ನೀನು ಸರಿಯಾಗಿ ಹಣ ಪೂರೈಕೆಯಲ್ಲಿ ತುಂಬಾ ಅಸ್ತವ್ಯಸ್ತ ಆಗಿದೆ. ಯಾಕೆ ನೀನು ಬರೀ 5,000 ರೂಪಾಯಿ ಮಾತ್ರ ಕಳಿಸಿದ್ಯಾ? ಹೀಗೆ ಮಾಡಿದ್ರೆ ನಮ್ಮ ಈ ಯೋಜನೆ ಯಾವಾಗ ಮುಗಿಯುತ್ತೆ ಅಂತ ಇಲ್ಲಿ ಪ್ರಭುಪಾದರು ಅವರಿಗೆ ಪತ್ರ ಬರೀತಾರೆ. ಈ ಪ್ರಭುಪಾದರು ಅಲ್ಲಿ ಬಂದು ಉಳ್ಕೊಂಡಿದ್ರಿಂದ ಅವ್ರಿಗೆ ಭಕ್ತರಿಗೆಲ್ಲ ಉತ್ಸಾಹ ಬರುತ್ತೆ. ಅವಾಗ ಅವ್ರು ಬರ್ದ್ರು ಅಂತ ಒಂದು ದೇವಸ್ಥಾನದಲ್ಲಿ ಸಣ್ಣ ಉತ್ಸವನ ಏರ್ಪಾಡು ಮಾಡ್ತಾರೆ. ಏರ್ಪಾಡು ಮಾಡಿ ಅಲ್ಲಿ ನೆರೆದಿರ್ತಕ್ಕಂಥ ಸ್ಥಳೀಯರಿಗೆ 50 ಮಂದಿ ಶ್ರೋತೃಗಳಿಗೆ ಸಂಜೆ ಪ್ರಭುಪಾದರು ಪ್ರವಚನ ಕೊಡ್ತಾರಂತೆ ಅವ್ರು ಬಂದಿದ್ದ ದಿನ. ಆಮೇಲೆ ಪ್ರಭುಪಾದರ ಆಸೆಯನ್ನು ಬೇಗ ಪೂರೈಸಬೇಕು ಅಂತ ಎಲ್ಲರೂ ದೃಢಚಿತ್ತರಾಗಿ ಕೆಲಸ ಮಾಡಕ್ ಶುರು ಮಾಡ್ತಾರೆ. ಈ ದೇವಾಲಯ ಅನ್ನೋದು ಒಂದು ಇಡೀ ಜಗತ್ತಿಗೆ ಮುಖ್ಯವಾದ ಎಂಬ ಅಂಶ ಅವರಿಗೆ ಮನವರಿಕೆ ಆಗಿರುತ್ತೆ. ಅವ್ರು 1974 ಆಗಸ್ಟ್ ಜನ್ಮಾಷ್ಟಮಿ ದಿನದಲ್ಲಾದ್ರೂ ನಾನು ಈ ವೈಭವಯುತವಾದ ಇಲ್ಲಿ ದೇವಾಲಯವನ್ನು ಉದ್ಘಾಟನೆ ಮಾಡ್ಬೇಕು ಅಂತ ಪ್ರಭುಪಾದರು ನಿಗದಿ ಮಾಡ್ಕೊಂಡಿರ್ತಾರೆ. ಅಷ್ಟರೊಳಗಾರು ಮುಗಿಲಿ ಈ ದೇವಸ್ಥಾನ ಅಂತ. ಈ ಸುರಭಿ ಅನ್ನೋರು ವಾಸ್ತುಶಿಲ್ಪ ನಿರ್ಮಾಣದಲ್ಲಿ ಬಹಳ ಅನುಭವವಿತ್ತು. ಆದ್ರೆ ಇಷ್ಟು ದೊಡ್ಡ ವೈಭವವಾಗಿರೋ ದೇವಸ್ಥಾನ ಕಟ್ಟಿ ಅವ್ರಿಗೆ ಕೆಲಸ ಮಾಡಿ ಗೊತ್ತಿರ್ಲಿಲ್ಲ. ಆದ್ರಿಂದ 1 ವರ್ಷದ ಸಮಯದೊಳಗೆ ಪೂರ್ತಿಗೊಳಿಸುವ ಬಗ್ಗೆ ಅವನಿಗೆ ಸಂದೇಹ ಇತ್ತು. ಅದ್ರ ಜೊತೆಗೆ ಅವನಿಗೂ ಸಂದೇಹ ಇತ್ತು. ಜೊತೆಗೆ ಆ ಸಮಯದಷ್ಟೊತ್ತಿಗೆ ಇವರು ಹಣವನ್ನು ಸರಿಯಾಗಿ ಹೊಂದಿಸ್ತಾರೆ ಎಲ್ಲರಿಗೂ ಕೊಡಕ್ಕೆ ಅನ್ನೋ ಚಿಂತೆನೂ ಸಹ ಇತ್ತು. ಈಗ ಪ್ರಭುಪಾದರು ಬಂದು ಮಾರ್ಗದರ್ಶನ ತಗೊಂಡ್ಮೇಲೆ ಗುರುದಾಸ ಅನ್ನೋರು ಕೆಲಸದಲ್ಲಿ ಸ್ವಲ್ಪ ಸಮರ್ಥರಾಗ್ತಾ ಇದ್ರು. ಮತ್ತೆ ನಿರ್ಮಾಣ ಕಾರ್ಯನ ಬೇಗ ಮುಗಿಸ್ತೀವಿ ಅಂತ ಪ್ರಭುಪಾದರಿಗೆ ಆಶ್ವಾಸನೆಯನ್ನು ಸಹ ಕೊಟ್ರು. ಇನ್ನೊಬ್ಬ ಭಕ್ತ ಸುಬುಲ ಅನ್ನೋರು ವೃಂದಾವನದಲ್ಲಿ ಬಂದು ನೆಲೆಸ್ಬೇಕು ಅಂತ ಬಯಸ್ತಾನೆ. ಆದ್ರೆ ಅವ್ರು ಹೇಳ್ತಾರೆ, ನನಗೆ ಬೇರೆ ಜವಾಬ್ದಾರಿ ಕೊಡಬೇಡಿ, ನಾನು ವೃಂದಾವನಕ್ಕೆ ಬಂದಾಗ ಅದು ಬರೀ ಜಪ ಮಾಡ್ಕೊಂಡು ಅಲ್ಲಿರೋ ತೋಟಗಳಲ್ಲಿ ಓಡಾಡ್ಬೇಕು ಅಂತ ಇಚ್ಛೆ ಪಡ್ತೀನಿ ಅಂತ ಅವನು ಹೇಳ್ತಾನೆ. ಅವ್ರು ವೃಂದಾವನಕ್ಕೆ ಬಂದಿರೋದೇ ಅವರೆಲ್ಲರೂ ತಮ್ಮ ಆಧ್ಯಾತ್ಮಿಕ ಪಥದ ಮುಖ್ಯ ಉದ್ದೇಶ ಅಂತ ತಿಳ್ಕೊಂಡಿದ್ರು. ಅಲ್ಲಿ ಬಂದಾಗ ಬರೀ ಅದೊಂದೇ ಸಾಧನೆ ಮಾಡಬೇಕು ಅಂತ ಅವ್ರ ಭಕ್ತರಿಗೆ ಅವ್ರ ಇಚ್ಛೆ ಆಗಿರುತ್ತೆ. 1974 ಫೆಬ್ರವರಿಯಲ್ಲಿ ಲಾಸ್ ಏಂಜಲೀಸ್ ಇಂದ ಪೂರ್ವ ಪ್ರಯಾಣ ಮಾಡುತ್ತಿದ್ದಾಗ ಪ್ರಭುಪಾದರಿಗೆ ಗುರುದಾಸ ಅನ್ನೋರು ಪತ್ರ ಬರೀತಾರೆ. ತಮ್ಮ ವಾಸದ ಮನೆ ನಿರ್ಮಾಣಗೊಂಡ ಕೂಡಲೇ ನಾವು ವೃಂದಾವನಕ್ಕೆ ಬರ್ತೀವಿ ಅಂತ ಪ್ರಭುಪಾದರು ಗುರುದಾಸನಿಗೆ ಹೇಳ್ತಾರೆ. ಅವಾಗ ಅವನು ಅತ್ಯುತ್ಸಾಹದಿಂದ ಇವ್ರ ಹತ್ರ ಕೇಳ್ತಾನೆ, ಸುರಭಿ ಹತ್ರ, ಅಷ್ಟೊತ್ತಿಗೆ ಮುಗಿಯುತ್ತಾ ಇವ್ರ ಮನೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ 1 ತಿಂಗಳು ಆಗ್ಬೋದು ಅಂತ. ಇವನು ಉತ್ಸಾಹದಲ್ಲಿ ಏನ್ ಮಾಡ್ತಾನೆ, ಇಲ್ಲ 3 ವಾರದಲ್ಲಿ ಮುಗಿಯುತ್ತೆ ಅಂತಾರೆ. ಅವಾಗ ಪ್ರಭುಪಾದರು ಆಯ್ತು ನಾನು 2 ವಾರದಲ್ಲಿ ಬರ್ತೀನಿ ಅಂತ ಸಂದೇಶ ಕಳಿಸ್ತಾರೆ. ಅವ್ರ ಪ್ರಭುಪಾದರು ಬರೋ ವೇಳೆಗೆ ಮನೆ ಛಾವಣಿ ಆಗ್ಲಿ ನೆಲಗಟ್ಟಾಗ್ಲಿ ಇನ್ನೂ ಸಿದ್ಧ ಆಗಿರಲ್ಲ, ಬರೀ ಹೊರಗೋಡೆ ಮಾತ್ರ ಪೂರ್ಣ ಆಗಿರುತ್ತೆ. ಸುರಭಿಯು ಅವನು ಬೆಳಿಗ್ಗೆ ರಾತ್ರಿ ಎಲ್ಲ ಕೂರಿಸ್ಕೊಂಡು 2 ಶಿಫ್ಟ್ ಅಲ್ಲಿ ತಂಡಗಳ ಕೆಲಸ ಮಾಡಿದ್ರು ಆ ಮನೆ ಇನ್ನೂ ಮುಗ್ದಿರಲ್ಲ. ಅವರು 2 ವಾರಗಳ ಕಾಲ ಅವ್ರು ಬಂದು 2 ವಾರಗಳ ಕಾಲ ಒಂದೇ ಸಮ ಕೆಲಸ ಮಾಡ್ತಾರೆ. ಅದ್ರ ಪರಿಣಾಮವಾಗಿ ಗೋಡೆಗೆ ಸಾರಣೆ ಹಚ್ಚೋದು, ಬಣ್ಣ ಹಚ್ಚೋದು ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾರೆ. ಹಂಗಾಗಿ ಅವ್ರ ಪ್ರಭುಪಾದರು ಬರೋದ್ರೊಳಗೆ ಆ ಮನೆಗೆ ಮಾತ್ರ ನೆಲಕ್ಕೆ ಇನ್ನೇನು ಮಾಡಕ್ಕಾಗಲ್ಲ, ನೆಲಕ್ಕೆ ಬರೀ ಸಗಣಿ ಸಾರಿಸಿ ತಾತ್ಕಾಲಿಕ ನೆಲಗಟ್ಟನ್ನು ಏರ್ಪಡಿಸಿ ಅದ್ಮೇಲೆ ಕಂಬಳಿ ಜಮಖಾನ ಹಾಸ್ತಾರೆ. ಹವಾಗುಣ ತುಂಬಾ ಚಳಿಯಿಂದ ಇರುತ್ತೆ. ಆ ಮನೆಗೆ ಬೆಚ್ಚಗಿಡಕ್ಕೆ ಯಾವುದೇ ವ್ಯವಸ್ಥೆ ಇರಲ್ಲ. ಅಷ್ಟೊತ್ತಿಗೆ ಪ್ರಭುಪಾದರು ಬರ್ತಾರೆ. ಪ್ರಭುಪಾದರು ಬಂದಾಗ ಆ ಮನೆಯಲ್ಲೇ ಕೂತ್ಕೋತಾರೆ. ಪ್ರಭುಪಾದರು ತಮ್ಮ ಇಳಿ ಮೇಜಿನ ಮೇಲೆ ಹಿಂದೆ ಕುಳಿತು ತಮ್ಮ ಭಕ್ತರ ಸಾಧನೆಯನ್ನು ಹೊಗಳ್ತಾರೆ. ಅಟ್ಲೀಸ್ಟ್ ಇದೊಂದು ಕೆಲಸನಾದ್ರು
ಇಷ್ಟು ಪೊಟ್ಟಿಗೆ ಮಾಡಿದ್ರಲ್ಲ ಅಂತ. ಮತ್ತೆ ಇದನ್ನ ಇದೇ ತರ ಕೆಲಸ ಮಾಡಿ ಜನ್ಮಾಷ್ಟಮಿ ಅಷ್ಟೊತ್ತಿಗೆ ಈ ಕೆಲಸ ಮುಗಿಬಹುದು, ಎಲ್ಲಾ ಭಕ್ತರು ಈ ಕೆಲಸದಲ್ಲಿ ಕೈ ಹಾಕಿ ಅಂತ ಅವರಲ್ಲಿ ಹೇಳ್ತಾರೆ. ಆದ್ರೆ ಪ್ರಭುಪಾದರಿಗೆ ಅಲ್ಲಿಗೆ ಬಂದಾಗ ಅವ್ರಿಗೆ ನೆಗಡಿ ಆಗಿರುತ್ತೆ. ಆದ್ರೇನು ಅವರು ತಮ್ಮ ಬಿಡಾರ ಬದಲಾಯಿಸಕ್ ಒಪ್ಕೊಳ್ಳಲ್ಲ. ಇದು ನನ್ನ ಮನೆ, ನಾನು ಇಲ್ಲೇ ಉಳಿತೀನಿ ಅಂತಾರೆ. ಆ ವಿಶಾಲವಾದ ಕೊಠಡಿ ಏನಿರುತ್ತೆ ಅಂದ್ರೆ ಕೊಠಡಿಯಲ್ಲಿ ಏನೂ ಇರಲ್ಲ, ತುಂಬಾ ಸರಳವಾಗಿರುತ್ತೆ, ಮತ್ತೆ ಬಹುವೇಳೆ ಕತ್ಲೆಯಿಂದ ಕೂಡಿರುತ್ತೆ. ಆದ್ರೆ ಪ್ರಭುಪಾದರು ತಮ್ಮ ವೃಂದಾವನದ ಅದನ್ನ ನಮ್ಮ ವೃಂದಾವನದ ವಾಸಸ್ಥಳ ಅಂತ ಪ್ರಭುಪಾದರು ಪರಿಗಣಿಸ್ತಾರೆ. ಅವ್ರನ್ನ ನೋಡಕ್ಕೆ ಆ ಮನೆಗೆ ವೃಂದಾವನದ ಪ್ರತಿಷ್ಠಿತ ಸಂದರ್ಶಕಕಾರರೆಲ್ಲ ಬರ್ತಾ ಇರ್ತಾರೆ. ಅವ್ರ ಜೊತೆ ಎಲ್ಲ ಅವ್ರು ಮಾತಾಡ್ಕೊಂಡು ಗಂಟೆಗಟ್ಲೆ ಅವ್ರ ಜೊತೆ ಕೃಷ್ಣ ಪ್ರಜ್ಞೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸಂಜೆ ವೇಳೆ ಅಲ್ಲಿ ಪ್ರವಚನ ಹಾಗೂ ಕೀರ್ತನೆ ಸಹ ಮಾಡ್ತಾ ಇರ್ತಾರೆ. ಪ್ರಭುಪಾದರು ವೃಂದಾವನ ಇದೇ ಸಮಯದಲ್ಲಿ ಅವ್ರಿಗೆ ಇನ್ನೊಂದು ಸಮಸ್ಯೆ ಬರುತ್ತೆ. ಮಿಸ್ಟರ್ ಎನ್ ಅನ್ನೋರು ಈ ಜಮೀನನ್ನ ದಾನವಾಗಿ ಅವ್ರು ದಾನ ಕೊಟ್ಟಿರ್ತಾರಲ್ಲ, ಅದರಲ್ಲಿ 50 ಅಡಿಗಳಷ್ಟು ಭಾಗವನ್ನ ವಾಪಸ್ ತಗೋತಾ ಇದ್ದಾರೆ ಅವರು ಅಂತ. ಅವ್ರು ಒಂದ್ಸಲಿ ದಾನ ಕೊಟ್ಬಿಟ್ಟಿರ್ತಾರೆ, ಇಷ್ಟು ಜಾಗನೂ ನಿಮ್ದೇ, ಈ ದೇವಸ್ಥಾನದ್ದೇ ಅಂತ. ಈಗ ಅವರು ನಾವು ದಾನವಾಗಿ ಕೊಟ್ಟಿರೋದು, ಇದ್ರಲ್ಲಿ ನಾವು ಮುಂಭಾಗದ ಪಾರ್ಟ್ ನಾವು ಬೇರೆ ಕೆಲ್ಸಕ್ಕೆ ಉಪಯೋಗಿಸ್ಕೊತೀವಿ, ಇದು ನಮಗೆ ವಾಪಸ್ ಬೇಕು ಅಂತ ಮಿಸ್ಟರ್ ಎನ್ ಅವರು ಪತ್ರ ಬರೀತಾರೆ. ಅಲ್ಲಿ ನಾವು ಒಂದು ಪೆಟ್ರೋಲ್ ಪಂಪು ಅಥವಾ ಬೇರೆ ಏನೋ ಅಂಗಡಿ ಮಳಿಗೆನೋ ಮಾಡ್ಕೋತೀವಿ ಅಂತ. ಆದ್ರೆ ಇದು ಏನಾಗಿತ್ತು ಅಂದ್ರೆ ಪತ್ರ ಇನ್ನು ರೆಡಿ ಆಗಿಲ್ಲ, ದಾನ ಪತ್ರ. ಆತರ ಅವ್ರ ಮುಂಭಾಗ ಜಮೀನ್ ತಗೊಂಡ್ರೆ ಈ ದಾನ ಅನ್ನೋದು ಒಂದು ವಿಡಂಬನೆ ಆಗುತ್ತೆ. ಯಾಕೆ ಅಂದ್ರೆ ದೇವಸ್ಥಾನಕ್ಕೆ ಪ್ರವೇಶಕ್ಕೆ ಮುಂದಿನ ದಾರಿನೇ ಅದು. ಆ ದಾರಿಯಷ್ಟು ಜಮೀನು ಅವ್ರು ತಗೊಂಡ್ರೆ ಹಿಂದೆ ದೇವಸ್ಥಾನ ಕಟ್ಟಿದ ಪ್ರಯೋಜನ ಅನ್ನಾದ್ರೂ ಏನಾಗುತ್ತೆ? ಅದ್ರ ಬಗ್ಗೆ ಗುರುದಾಸರ ಹತ್ರ ವಿಚಾರ ಮಾಡಿದ್ರೆ ಅವ್ರು ಜಮೀನು ಕೊಟ್ಟಿರ್ತಾರೆ, ಆದ್ರೆ ಇವ್ರಿನ್ನು ಸಾಮ್ಯ ಪತ್ರನೇ ಪಡ್ಕೊಂಡಿರಲ್ಲ, ಅದ್ರ ಹಕ್ಕು ಪತ್ರ, ಇದು ಇಸ್ಕಾನಿಗೆ ಸೇರಿದ್ದು ಅನ್ನೋ ಪತ್ರ ಇನ್ನೂ ಪಡ್ಕೊಂಡೇ ಇರಲ್ಲ. ಆದಾಗ ಪ್ರಭುಪಾದರು ಮತ್ತೆ ಏನಾಗುತ್ತಪ್ಪ, ಇದು ಮುಂಬೈ ತರನೇ ಆಗುತ್ತಾ ಈ ಆಸ್ತಿ ವ್ಯವಹಾರನು ಅಂತ ಅವ್ರಿಗೆ ತುಂಬಾ ಒಂಥರ ಏನ್ ಆಗುತ್ತೆ ಅಂತ ಯೋಚನೆ ಆಗುತ್ತೆ. ಇಷ್ಟೊತ್ತಿಗೆ ಗುರುದಾಸನವರು ಹಕ್ಕುಪತ್ರ ಪಡೆದು ಅವಾಗ ಗುರುದಾಸಂಗೆ ಹೇಳ್ತಾರೆ, ಬೇಗ ಹಕ್ಕುಪತ್ರ ಪಡ್ಕೋ, ಈ ಆಸ್ತಿಯ ಸುತ್ತ ಒಂದು ಕಾಂಪೌಂಡ್, ದೊಡ್ಡದಾಗಿ ಕಾಂಪೌಂಡ್ ಹಾಕು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅವ್ರು ವೃಂದಾವನದಲ್ಲಿದ್ದ ದೂರದಲ್ಲಿದ್ದ ಅವರು ಪ್ರಭುಪಾದರ ಕಾರ್ಯದರ್ಶಿ ಒಂದು ತದ್ದಿ ಸಂದೇಶ ಕಳಿಸ್ತಾರೆ. ಪ್ರಭುಪಾದರು ನಿಮ್ಮ ವೃಂದಾವನದಲ್ಲಿ 13ನೇ ತಾರೀಕುವರೆಗೂ ಇರ್ತಾರೆ, ನೀವು ಮಾತು ಕೊಟ್ಟಂತೆ ಜಮೀನದ ಮುಂಭಾಗದ ವಿಷಯವನ್ನ ಇತ್ಯರ್ಥ ಮಾಡ್ಕೊಳಕ್ ಬನ್ನಿ ಅಂತ. ಅವಾಗ ಅವ್ರು ಬರಲ್ಲ, ಅವ್ರು ತಂತಿ ಮೂಲಕನೇ ಉತ್ತರಿಸ್ತಾರೆ, ಮುಂಭಾಗದ ಜಮೀನು ನಾನು ಆಗ್ಲೇ ಮುಂಚೆನೆ ನಿರ್ಧಾರ ಮಾಡಿದ್ದಂಗೆ ಬೇರೆ ಉದ್ದೇಶಕ್ಕೆ ಬಳಸ್ಕೊತೀನಿ ಅಂತ ಹೇಳ್ತಾರೆ ಅವ್ರು. ಅವಾಗ ಪ್ರಭುಪಾದರಿಗೆ ಅಯ್ಯೋ ಈ ಕೆಲ್ಸನು ಮುಂಬೈ ತರನೇ ಆಗುತ್ತಾ ಅಂತ ಅವ್ರ ಪ್ರಭುಪಾದರಿಗೆ ಚಿಂತೆ ಆಗುತ್ತೆ. ಅದಕ್ಕೋಸ್ಕರ ಅವ್ರು ಮುಂಚೆಯಿಂದನು ಯಾಕೆ ಬೇಗ ಬೇಗ ಮಾಡಿ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರು ಅನ್ನೋದು ಇವಾಗ ಅವ್ರಿಗೆಲ್ಲ ಬೇರೆಯವ್ರಿಗೆ ಗೊತ್ತಾಗುತ್ತೆ. ಅವ್ರು ಈ ಪತ್ರ ಕಳ್ಸಕ್ ಮುಂಚೆನೆ ಇವ್ರು ಕಾಂಪೌಂಡ್ ಹಾಕಿ ಅಥವಾ ಬೇರೆ ಎಲ್ಲ ಕೆಲಸ ಮಾಡಿದ್ರೆ ಅವ್ರು ವಾಪಸ್ ಕೇಳೋ ಅವಕಾಶನೇ ಇರ್ತಾ ಇರ್ಲಿಲ್ಲ. ಆದ್ರೂ ಅನುಯಾಯಿಗಳು ಅಷ್ಟು ಬೇಗ ಮಾಡ್ಲಿಲ್ಲ ಆ ಕೆಲಸ. ಈಗ ಅವ್ರಿಗೆ ಅನುಯಾಯಿಗಳಿಗೆ ಗೊತ್ತಾಗುತ್ತೆ ಯಾಕೆ ಪ್ರಭುಪಾದರು ಆತರ ಅರ್ಜೆಂಟ್ ಮಾಡ್ತಾ ಇದ್ರು ಅಂತ. ಆಗ ಕೃಷ್ಣ ಪ್ರಜ್ಞೆಗೆ ಮಾಯೆ ವಿರುದ್ಧ ಕೃಷ್ಣ ಪ್ರಜ್ಞೆ ಮತ್ತು ಮಾಯೆ ಎರಡರ ನಡುವೆ ಯುದ್ಧ ನಡೀತಾ ಇರುತ್ತೆ. ಅದರಿಂದ ಭಕ್ತ ಒಂದು ಕ್ಷಣ ನಿರ್ಲಕ್ಷ್ಯ ಮಾಡಿದ್ರೂ ಮಾಯೆಯಿಂದ ಕೆಲಸದಲ್ಲಿ ಭಾರಿ ನಷ್ಟ ಬರೆಸ್ಬೇಕಾಗುತ್ತೆ. ಆದ್ರಿಂದ ದೇವಾಲಯ ದೇವಾಲಯ ಕಟ್ಟಬೇಕೆಂಬ ಆತಂಕ ಏಕೆ, ಈ ಪ್ರಶ್ನೆ ನಾನು ಕೇಳಲೇಬಾರ್ದಾಗಿತ್ತು ನಾನು ಅಂತ ಅವರು ಅನ್ಕೋತಾ ಇರ್ತಾರೆ. ಈ ಪ್ರಶ್ನೆ ಅನ್ನೋದು ಈ ತರ ಪ್ರಶ್ನೆ ಮಾಡೋರು ಹೆಡ್ರು ಮತ್ತು ಸೋಮಾರಿಗಳ ಪ್ರಶ್ನೆಗಳಾಗಿದ್ವು. ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ವೃಂದಾವನದಲ್ಲಿ ದೇವಾಲಯ ಇಲ್ಲದವರೆಗೂ ದೇವಾಲಯ ಎಂದಿಗೂ ನಿರ್ಮಾಣವಾಗದೆ ಹೋಗಬಹುದು ಎಂಬ ಬೆದರಿಕೆ ಸಹ ಅವ್ರಿಗೆ ಉಳಿದಿತ್ತು. ಅವಾಗ ಏನ್ ಮಾಡ್ತಾರೆ, ಪ್ರಭುಪಾದರು ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಅವರು ಇನ್ನೊಬ್ರು ಮಿತ್ರ ಇರ್ತಾರೆ ಕಲ್ಕತ್ತಾದಲ್ಲಿ, ಅವ್ರಿಗೆ ಕೆ ಅಂತ ಅವ್ರಿಗೆ ಪತ್ರ ಬರೀತಾರೆ. ಈ ವಿಷಯವನ್ನೆಲ್ಲ ಹೇಳ್ತಾರೆ. ಅವ್ರು ಹೇಳ್ತಾರೆ, ಶ್ರೀಮತಿ ರಾಧಾರಾಣಿ ಹೇಳಿ ಬರೆಸಿದಂತೆ ನಾನು ನಿಮಗೆ ಜಮೀನನ್ನು ದಾನವಾಗಿ ನೀಡಿದ್ದೇನೆ ಅಂತ ಮುಖತಃ ತಿಳಿಸಿದ್ರು. ದೇವಾಲಯದ ನಿರ್ಮಾಣಕ್ಕೆಂದು ನಾವು ಈಗಾಗಲೇ ತುಂಬಾ ದುಡ್ಡನ್ನ ಖರ್ಚು ಮಾಡ್ಬಿಟ್ಟಿದೀವಿ. ಈಗ ಮುಂಭಾಗದ ಜಮೀನನ್ನು ಬೇರೆ ಉದ್ದೇಶಕ್ಕಾಗಿ ಬಳಸ್ಕೊಂಡ್ರೆ ನಮ್ಮ ದೇವಾಲಯಕ್ಕೆ ತುಂಬಾ ನಷ್ಟ ಆಗುತ್ತೆ, ಹಾನಿ ಆಗುತ್ತೆ. ಆದ್ರಿಂದ ನೀವೇನ್ ಮಾಡಿ, ಇವಾಗ ಮಿಸ್ಟರ್ ಎನ್ ಅನ್ನೋರ ಸಹೋದರರನ್ನು ಭೇಟಿ ಮಾಡಿ ಇದನ್ನ ಇತ್ಯರ್ಥ ಮಾಡಿ, ಅವ್ರು ಹೆಂಗೂ ಈಗ ಮಿಸ್ಟರ್ ಎನ್ ಅನ್ನೋರು ಬೇರೆ ದೂರದಲ್ಲಿ ಇದ್ದಾರೆ, ಅವ್ರು ಬರೋದ್ರೊಳಗೆ ಇದನ್ನೊಂದು ಇತ್ಯರ್ಥ ಮಾಡಿಸಿ ಅಂತ ಅವ್ರ ಹತ್ರ ಕೇಳ್ಕೊಂತಾರೆ. ಅದೇ ತರ ಇವರು ಮಿಸ್ಟರ್ ಎನ್ ಅವರ ಸಹೋದರರ ಹತ್ರ ಮಾತಾಡ್ತಾರೆ, ವಕೀಲರನ್ನ ಕರ್ಕೊಂಡೋಗಿ. ಅವಾಗ ಅವ್ರು ಹೇಳ್ತಾರೆ, ಶ್ರೀಮತಿ ರಾಧಾರಾಣಿಯವರ ಹೆಸರಿನಲ್ಲಿ ಕೊಟ್ಟಿದ್ದನ್ನು ಹಿಂದಕ್ಕೆ ಪಡೆಯಲು ಬರಲ್ಲ ಅಂತ ಪ್ರಭುಪಾದರು ಸೂಚಿಸ್ತಾರೆ. ಅದಕ್ಕೆ ಮಿಸ್ಟರ್ ಎನ್ ಅವ್ರಿಗೆ ಈ ಸದ್ಯದಲ್ಲಿ ಈ ಜಾಗದ ಮೇಲೆ ಯಾವುದೇ ಅಧಿಕಾರ ಇಲ್ಲ, ಒಂದ್ಸತಿ ದಾನ ಕೊಟ್ಟ ಮೇಲೆ ಅದನ್ನ ಮತ್ತೆ ವಾಪಸ್ ಹಿಂಪಡೆಯಕ್ ಬರೋದಿಲ್ಲ, ಅವ್ರಿಗೆ ಈ ಜಾಗದಲ್ಲಿ ಯಾವುದೇ ಸ್ವಾಧೀನತೆ ಇಲ್ಲ ಅಂತಾರೆ. ಈ ಮಾತನ್ನ ಮಿಸ್ಟರ್ ಎನ್ ಸಹೋದರರು ಸಹ ಒಪ್ಕೋತಾರೆ.
ಅವಾಗ ಹೇಳ್ತಾರೆ ಅಷ್ಟೊತ್ತಿಗೆ ಬೇಗ ಕಾಂಪೌಂಡ್ ಕಟ್ಟಿ ಅಂತ, ತ್ವರಿತಗತಿಯಲ್ಲಿ ಕೆಲಸ ಮಾಡಿ ಅಂತ ಇವ್ರ ಕೆಲಸಗಾರರು ಹೇಳ್ತಾರೆ. ಹಿಂಗೆ ಏನ್ ಮಾಡುವಾಗ ಬೆಳಗ್ಗೆ 4 ಗಂಟೆ ಸಮಯ, ಪ್ರಭುಪಾದರು ತಮ್ಮ ಕೊಠಡಿಯಲ್ಲಿ ಚಳಿಯಲ್ಲಿ ಕೂತಿರ್ತಾರೆ. ಮೇಜಿನ ಮೇಲೆ ದೀಪ ಉರಿತಾ ಇರುತ್ತೆ. ಅವರು 2 ಗಂಟೆಗೆ ಎದ್ದು ಬಂದು ಮುಖ್ಯ ಕೊಠಡಿಗೆ ಬಂದು ಭಾಗವತದ ತಾತ್ಪರ್ಯವನ್ನು ಹೇಳಿ ಬರೆಸ್ಬೇಕು ಅಂತ ಬರ್ತಾರೆ. ಬಂದವರು ಅಲ್ಲೇ ಅದ್ರ ಕೆಲಸ ಮಾಡದೆ ಮೌನವಾಗಿ ಕುಳಿತಿರ್ತಾರೆ. ಅವರು ಒಂದು ದೊಡ್ಡ ಉಣ್ಣೆ ಟೋಪಿ ಹಾಕೊಂಡಿರ್ತಾರೆ, ಸ್ವೆಟರ್ ಧರಿಸಿರ್ತಾರೆ, ಒಂದು ಬೂದು ಬಣ್ಣದ ಚಾದರವನ್ನು ಹೊದ್ದಿರ್ತಾರೆ. ಅವಾಗ ಅವರ ಸೇವಕ ಬಂದು ಬಾಗಿಲು ಹೊರಗೆ ಕಾಯ್ತಾನೆ ಇರ್ತಾನೆ. ಅವಾಗ ಯಾರ ಸೇವಕ, ಒಬ್ರು ಪ್ರಭುಪಾದರು ಹಿಂದಿನ ಸಾರಿ ಸಂಯುಕ್ತ ಸಂಸ್ಥಾನಗಳಿಗೆ ಭೇಟಿ ನೀಡಿದಾಗ ಸತ್ಸ್ವರೂಪ ದಾಸ ಗೋಸ್ವಾಮಿ ಅನ್ನೋರು ಹೊಸ ಕಾರ್ಯದರ್ಶಿಯನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಅವ್ರು ಈಗ ಪ್ರಭುಪಾದರು ನೋಡ್ಕೊಳ್ಳೋ ಅಂತ ಕೆಲಸ ಅವ್ರದ್ದಾಗಿರುತ್ತೆ. ಅವರು ಹೊಸ ಸೇವಕರು, ವೃಂದಾವನದಲ್ಲಿ ಚಳಿ ಇದ್ರು ಸಹ ತನ್ನ ಗುರುಗಳ ಸಾಮೀಪ್ಯ ಸಿಕ್ಕಿದೆಯಲ್ಲ ಅಂತ ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಅವಾಗ ಪ್ರಭುಪಾದರು ಗಂಟೆ ಬಾರಿಸ್ತಾರೆ. ಅವಾಗ ಅವರು ಸೇವಕರು ಎದ್ದು ಬಂದು ಬಾಗಿಲು ತೆಗೆದು ವಿಶಾಲವಾದ ಕೋಣೆಯ ಮೂಲೆಯಲ್ಲಿ ಕುಳಿತಿರೋಂಥ ಪ್ರಭುಪಾದರನ್ನು ನೋಡ್ತಾರೆ. ಅವರು ಗಹನವಾಗಿ ಚಿಂತನೆ ನಡೆಸ್ತಾ ಇರ್ತಾರೆ. ಮತ್ತೆ ಅಲೌಕಿಕ ಗಾಂಭೀರ್ಯದಿಂದ ಕೂತಿರ್ತಾರೆ. ಅವರ ಕಣ್ಣುಗಳು ತೀಕ್ಷ್ಣವಾಗಿ ಮಿನುಗ್ತಾ ಇರುತ್ತೆ. ಅವ್ರು ನೋಡಿ ಅವ್ರು ನಮಸ್ಕಾರ ಮಾಡಿ ಸತ್ಸ್ವರೂಪ ಹೇಳ್ತಾನೆ, ಅವ್ರು ಸೇವೆ ಮಾಡೋದೇ ನನ್ನ ಭಾಗ್ಯ, ಈಗ ಪ್ರಭುಪಾದರು ಏನ್ ಹೇಳಿದ್ರು ನಾನು ಮಾಡ್ಬಿಡ್ತೀನಿ ಅಂತ ಅವರು ಯೋಚನೆ ಮಾಡ್ಕೊಂಡು ನಿಂತಿರ್ತಾರೆ. ಅವಾಗ ಅವರು ನನಗೆ ಆಗದೆ ಅಂತ ಮನ್ಸಲ್ಲಿ ಅಂದ್ಕೊಂಡ್ರು ಮತ್ತೆ ಇನ್ನೊಂದು ಮನ್ಸಲ್ಲಿ ಯೋಚನೆ ಮಾಡ್ತಾರೆ, ನನ್ಗೆ ಸಾಧ್ಯ ಆಗಿಲ್ಲ ಇರುವಂತದ್ದು ಏನಾದ್ರು ಕೇಳಿದ್ರೆ ಏನ್ ಮಾಡೋದು ಅಂತ. ಅವಾಗ ಅವರು ಪ್ರಭುಪಾದರು ಹೇಳ್ತಾರೆ, ಕೃಷ್ಣನ 2ನೇ ಸಂಪುಟವನ್ನು ತೆಗೆದುಕೊಂಡು ಬಾ, ಕೃಷ್ಣ ಪುಸ್ತಕದ 2ನೇ ಸಂಪುಟವನ್ನು ತೆಗೆದುಕೊಂಡು ಬಾ ಅಂತ ಪ್ರಭುಪಾದರು ಹೇಳ್ತಾರೆ. ಅವಾಗ ಆ ಸೇವಕ ಓಡಿ ಹೋಗಿ ಆ ಪುಸ್ತಕವನ್ನು ತಂದು ಅವ್ರ ಮುಂದೆ ಕೂತ್ಕೋತಾರೆ. ಇಲ್ಲಿವರೆಗೂ ಇವತ್ತು ಓದಿದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಾಂಛ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಂಟು ಮಾಡ್ಲಾ ಮಾತಾಜಿ? ಮಾತಾಜಿ ಎಂಟು ಮಾಡ್ತೇನೆ. ಎಂಡ್ ಮಾಡಿ ಮಾತಾಜಿ.